ಮಾನ್ಯ ಉಪವಿಭಾಗ ಮಟ್ಟದಲ್ಲಿ ರಚಿಸಲಾದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಉಪಸ್ಥಿತರಾದ ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು ಇವರಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಮಾನ್ಯ ತಹಶೀಲ್ದಾರ್ ಪುತ್ತೂರು ಹಾಗೂ ಕಡಪ, ಸುಳ್ಯ, ಬೆಳ್ತಂಗಡಿ ಇವರಿಗೆ ಈ ಸಭೆಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಕಡಪ ಇವರಿಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಮಾನ್ಯ ಪೊಲೀಸ್ ಉಪವಿಭಾಗಾಧಿಕಾರಿಗಳು ಪುತ್ತೂರು ಹಾಗೂ ಬಂಟ್ವಾಳ ಇವರಿಗೆ ಈ ಸಭೆಗೆ ಸ್ವಾಗತ ಕೋರುತ್ತೇನೆ. ಮತ್ತು ಅಧ್ಯಕ್ಷರು ರಚನಾ ಮಹಿಳಾ ಸ್ವಾಭಿವೃದ್ಧಿ ಅಸಹಾಯಕರ ಸೇವಾ ಸಂಘ ನಿಯಮಿತ ಸುಳ್ಯ ತಾಲೂಕು ಇವರಿಗೆ ಸಭೆಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಅಧ್ಯಕ್ಷರು ನವ್ಯಶ್ರೀ ಮಹಿಳಾ ಮಂಡಳ ಪುತ್ತೂರು ವಿಜಯೇಶ್ವರಿಗೂ ಈ ಸಭೆಗೆ ಸ್ವಾಗತ ಕೋರುತ್ತೇನೆ. ಶ್ರೀ ಸೀತಾನಂದ ಬೇರ್ಪಡ್ಕ ಮಾನಿ ಬರಡ್ಕ. ಅದೇ ರೀತಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೆಳ್ತಂಗಡಿ, ಸುಳ್ಯ ಇವರಿಗೆ ಈ ಸಭೆಗೆ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ಈ ಸಭೆಗೆ ಸ್ವಾಗತ ಕೋರುತ್ತಾ ಅಧ್ಯಕ್ಷತೆ ಸಭೆಯನ್ನು ನಡೆಸಬೇಕಾಗಿ. ನಮಸ್ಕಾರ. ಇವಾಗ ನಾವು 2ನೇ ಸಲ ಈ ವರ್ಷ ಮೀಟಿಂಗ್ ಮಾಡ್ತಾ ಇದ್ವಿ. 4th ಮೀಟಿಂಗಲ್ಲಿ ಮೆಂಬರ್ಸ್ ಯಾರು ಇದ್ದಾರೆ. ನೀವು ಸ್ವಲ್ಪ ಬ್ರೀಫ್ ಮಾಡಿ ಈ ಫಸ್ಟ್ ಮೀಟಿಂಗಲ್ಲಿ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ಮತ್ತೇನಾದ್ರು ಮಾಹಿತಿ ಬೇಕಿದ್ರೆ ನಾವು ಕೇಳ್ಬೋದು. ಅದಾದಮೇಲೆ ಎಜೆಂಡಾ ಏನಂತ ಬ್ರೀಫ್ ಮಾಡಿ, ಅದಾದಮೇಲೆ ಅದರಲ್ಲಿ ನಿಮ್ಗೆ ಏನಾದರೂ ಸೇರಿಸ್ಬೇಕಿದ್ರೆ ನೀವು ಹೇಳಿ. ನಂತರ ನಾವು ಲಾಸ್ಟ್ ಮೀಟಿಂಗಲ್ಲಿ ಏನಾಗಿದೆ, ಏನು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ಅದರ ಅನುಪಾಲನ ಏನಾಗಿದೆ ಅಂತ ನೋಡ್ಬೋದು. ನಾವು ಬ್ರೀಫ್ ಆಗಿ ಮೀಟಿಂಗ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ತಾಲೂಕು ಮಟ್ಟದ ಉಪವಿಭಾಗ ಮಟ್ಟದ ಜಿಲ್ಲಾ ಜಾಗೃತಿ ಉಸ್ತುವಾರಿ ಸಮಿತಿ ಸಭೆಯು ಪ್ರತಿ ವರ್ಷದಲ್ಲಿ 4 ಬಾರಿ ಮಾಡಬೇಕಿದೆ. ಅದಕ್ಕೆ ಕೆಲವು ಕಾರಣಾಂತರಗಳಲ್ಲಿ ಮಾರ್ಚ್ ತಿಂಗಳದ್ದು ಸ್ವಲ್ಪ ಇಯರ್ ಆದ ಕಾರಣ ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು 1 ತಿಂಗಳಲ್ಲಿ ಮಾಡಿ ಮುಗಿಸಿದ್ದೇವೆ. ಹಾಗಾಗಿ ಸ್ವಲ್ಪ ಮೆಂಬರ್ಸ್ಗಳೆಲ್ಲ ಬರಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅವರಿಗಾಗಿ. ಆದರೆ ಇನ್ನೂ ಯಾವಾಗಲೂ 3 ತಿಂಗಳಿಗೆ ಒಂದ್ಸಲ ಮಾಡ್ತೇವೆ. ಈಗ ನಾನು ಲಾಸ್ಟ್ ಹೇಳಿದ್ದು ಲಾಸ್ಟ್ ಮಂತ್ ಹೇಳ್ತೇನೆ. ದಿನಾಂಕ 25/3/2025 ನಡೆದ ಜಾಗೃತಿ ಉಸ್ತುವಾರಿ ಸಮಿತಿಯ ಸಭೆಯ ನಡವಳಿಕೆ ಪುತ್ತೂರು, ಕಡಪ, ಸುಳ್ಯ ಮತ್ತು ಬೆಳ್ತಂಗಡಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಸತಿ ರಹಿತರು, ನಿವೇಶನ ರಹಿತರ ಗ್ರಾಮ ಪಂಚಾಯತ್ ಪಟ್ಟಿಯನ್ನು ಎಲ್ಲ ತಾಲೂಕು ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಇವರು ಸಂಬಂಧಪಟ್ಟ ಕಾರ್ಯನಿರ್ವಹಣಾ ಅಧಿಕಾರಿ ತಾಲೂಕು ಇವರಿಗೆ ನೀಡುವುದು ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳು ಗ್ರಾಮ ಪಂಚಾಯತ್ ವಾರ್ಡ್ ರಾಜೀವ್ ಗಾಂಧಿ ವಸತಿ ಯೋಜನೆ ಸೇರಿಸಲು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಗೆ ಸೂಚನೆ ನೀಡುವುದು ಹಾಗೂ ಜಾಗ ಲಭ್ಯವಿಲ್ಲದ ಕಡೆಗೆ ಸಂಬಂಧಪಟ್ಟ ತಹಶೀಲ್ದಾರ್ಗೆ ಪತ್ರ ಬರೆಯಲು ಸೂಚಿಸಲಾಗಿದೆ. ಈ ಬಗ್ಗೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೆಳ್ತಂಗಡಿ ತಾಲೂಕು ವಸತಿ ರಹಿತ ಮತ್ತು ನಿವೇಶನ ರಹಿತ ಕುಟುಂಬಗಳ ಸಮೀಕ್ಷಾ ವರದಿ 2018ಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ವಾರ್ಡ್ ಪಟ್ಟಿ ಪಡೆಯಲಾಗಿದ್ದು ಅದರಿಂದ ಒಟ್ಟು 755 ವಸತಿ ರಹಿತ ಕುಟುಂಬಗಳು ಹಾಗೂ 369 ನಿವೇಶನ ರಹಿತ ಕುಟುಂಬಗಳು ಅಂಕಿಅಂಶ ದೊರೆತಿದೆ. ಪಟ್ಟಿ ವಸತಿ ಮಂಜೂರಾತಿಗೆ ಹಾಗೂ ನಿವೇಶನ ಮಂಜೂರಾತಿಗೆ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ನಿವೇಶನ ಮಂಜೂರಾತಿಗೆ ಮಾನ್ಯ ತಹಶೀಲ್ದಾರ್ಗಳಿಗೆ ಹೋಲಿಕೆ ಸಲ್ಲಿಸಲಾಗುವುದು. ತಹಶೀಲ್ದಾರ್ ಬೆಳ್ತಂಗಡಿ ತಾಲೂಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಸತಿ ರಹಿತರ ನಿವೇಶನ ರಹಿತರ ಗ್ರಾಮ ಪಂಚಾಯತ್ ವಾರ್ಡ್ ಪಟ್ಟಿಯನ್ನು ಸಲ್ಲಿಸುವಂತೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿ ತಾಲೂಕು ಪತ್ರ ಬರೆಯಲಾಗಿದ್ದು ಪಟ್ಟಿ ನೀಡಿದ ಬಳಿಕ ಲಭ್ಯ ಜಮೀನು ಗುರುತಿಸಿ ಕಾದಿಸಲು ಕ್ರಮ ವಹಿಸಲಾಗುವುದೆಂದು ಮಾಹಿತಿ ನೀಡಲಾಗಿದೆ. ಕಾರ್ಯನಿರ್ವಹಣಾಧಿಕಾರಿ ತಾಲೂಕು ಪುತ್ತೂರುಗಳಿಗೆ ಸಂಬಂಧಿಸಿ ಲಭ್ಯವಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಫಲಾನುಭವಿಗಳ ಮಾಹಿತಿ ಈಗಾಗಲೇ ಗುರುತಿಸಿ ರಾಜೀವ್ ಗಾಂಧಿ ವಸತಿ ನಿಗಮದ ತಂತ್ರಾಂಶಕ್ಕೆ ಅಳವಡಿಸಲಾಗಿದೆ. ಬೆಳ್ತಂಗಡಿ ಇಲ್ಲ, ಈಗ ನೀವು 755 ವಸತಿ ರಹಿತರಿದ್ದಾರೆ. SC ST 755 ಜನ ಇದ್ದಾರೆ ವಸತಿ ರಹಿತರು. ಆಗ ಇದಕ್ಕಿಂತ ಜಾಸ್ತಿ ಇತ್ತು. ಈ ನಿವೇಶನ ಎಲ್ಲ ಕೊಟ್ಟದ ವಸತಿ ಕೊಟ್ಟದನ್ನು ಸ್ವಲ್ಪ ರೆಡ್ಯೂಸ್ ಮಾಡಿದ್ದು ಮತ್ತೆ ರಿವೈಸ್ಮೆಂಟ್ ತಗೊಂಡಿದ್ವಿ. ವಸತಿಗೆ ಈಗ ಅಂದರೆ ತಕ್ಷಣಕ್ಕೆ 2022ರಲ್ಲಿ ಅಂಬೇಡ್ಕರ್ ವಸತಿ ಇದು ಬಂದಿತ್ತು ಸ್ಟೇಟ್. ಅದೀಗ
ಈಗ PM ಸರ್ವೆ ಮಾಡಿದೆ, ಸರ್ವೆ ಕ್ಯಾಪ್ಚರ್ ಮಾಡಿದೆ. ಸೊ ಆಗ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ಈಗ ನೆಕ್ಸ್ಟ್ ಹಂತದಲ್ಲಿ ಇದೆ, ಅಂದರೆ ಈಗ ಒಂದು ಸ್ವಲ್ಪ ತಿಂಗಳಲ್ಲಿ ಒಂದೆರಡು ತಿಂಗಳಲ್ಲಿ ಮಂಜೂರಾಗಿದೆ. ಆಗ ಇವರಿಗೆ ಪ್ರಿಯಾರಿಟಿಯಲ್ಲಿ ಕೊಡ್ತೀವಿ. SC ಅಂತ ಸ್ವಲ್ಪ ದಾಖಲಾತಿಯಲ್ಲಿ ಕೆಲವು ಸಮಸ್ಯೆಗಳು ಇರ್ತದೆ. ಇಷ್ಟು ಟಾರ್ಗೆಟ್ ಅಲೋಕೇಟ್ ಆಗುತ್ತೆ. ಅಂಡ್ ಬೇರೆ ಸ್ಕೀಮ್ಸ್ ಅಲ್ಲಿ ಕೂಡ ಏನು ಪರ್ಸೆಂಟೇಜ್ ಈ BMI ಒಂದು 4% ಎಲ್ಲ SC ಇದೆ. ಪರ್ ಇಯರ್ ಎಷ್ಟು ಅಲೋಕೇಟ್ ಆಗುತ್ತೆ ಟಾರ್ಗೆಟ್ ಈಗ ಆನ್ ಆನ್ ಅವರೇಜ್? BMI ತುಂಬಾ ವರ್ಷದಿಂದ ಬಂದಿರಲಿಲ್ಲ. ಈಗ ಈ ಸಲ ಆವಾಸ್ ಅಂತ ಒಂದು ಸರ್ವೆ ಮಾಡಿ ಕಳಿಸಿದೆ, ಬರುತ್ತೆ ಅಂತ ಹೇಳಿದೆ. ಒಂದು ಗ್ರಾಮ ಪಂಚಾಯತ್ ಕನಿಷ್ಠ 20 ಮನೆ ಅಂತ ಬರ್ಬೋದು ಅಂತ ನಿರೀಕ್ಷೆ. ಒಂದು ಗ್ರಾಮ ಪಂಚಾಯತ್ಗೆ 20 ಮನೆ ಬರ್ಬೋದು. ಅದೆಲ್ಲ ಕ್ಯಾಟಗರೀಸ್ SCಗೆ ಜಾಸ್ತಿ ಇದೆ ರಿಸರ್ವೇಶನ್. ಓಕೆ, ಅದು ಬಂದಾಗ ಅದು ಆದ್ಯತೆ ಮೇಲೆ ಈಗ ಎಷ್ಟು 755 ಜನ ವಸತಿ ರಹಿತರು, ಅದರಲ್ಲಿ ಕೂಡ ಯಾರಿಗೆ ನೀಡ್ ಇದೆ ಅಂತ ನೋಡ್ಕೊಂಡು ಅಸೆಸ್ ಮಾಡ್ತೀವಿ. ರ್ಯಾಂಡಮ್ ಆಗಿ ನೀವು ಲಿಸ್ಟ್ ಇಟ್ಕೊಂಡು ನೋಡೋದ್ಕಿಂತ ಆ ಸರ್ವೇದಲ್ಲಿ ಕೂಡ ಅತಿ ಮನೆ ಇರೋ ಅವಸ್ಥೆಯಲ್ಲಿ ಯಾರಿರ್ತಾರೆ ಅವರಿಗೆ ಪ್ರಾಯೋರಿಟಿ ಕೊಟ್ಟು ತಗೊಳ್ಳಿಕ್ಕೆ ಮತ್ತು ಅದೊಂದು ಆಗ್ತಾ ಇದೆಯಾ. PMI 1.5 ಆಗ್ತದೆ. PMI ಸ್ಟೇಟ್ ಸ್ಕೀಮ್ ಇದೆ ಅಷ್ಟೇ, ಸೆಂಟ್ರಲ್ ಸ್ಕೀಮ್ ಎಷ್ಟು 1.5. ಇಲ್ಲಿ ಕನ್ವರ್ಜೆನ್ಸ್ ಮೋಡಲ್ ಇದೆಯಾ? 2 lakh. ಕನ್ವರ್ಜೆನ್ಸ್ ಅಲ್ಲಿ ಇದೆಯಾ? ಲೈಕ್ ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಅಲ್ಲಿ ನಿಮಗೆ ಅಂಬೇಡ್ಕರ್ ಅಲ್ಲಿ ಎಷ್ಟಿದೆ ಸ್ಟೇಟ್ ಸ್ಕೀಮ್? ಅಂಬೇಡ್ಕರ್ ಯೋಜನೆ 2 lakh ಆಯ್ತು. ಈ ತರ ಮಾಡ್ತಾ ಇದ್ರೆ ಇಲ್ಲಿ ಅಂಬೇಡ್ಕರ್ದು 2 ಲಕ್ಷ ಮತ್ತೆ PMAY ಕೂಡ ಅವ್ರು ಎಲಿಜಿಬಲ್ ಇರ್ತಾರೆ. ಈಗ ಯೂಶುವಲಿ ಆ ಥರನೂ ಮಾಡ್ಬೋದು. ಕನ್ವರ್ಜೆನ್ಸ್ ಸ್ಕೀಮ್ ಅಂತ ಬರುತ್ತೆ. ಸೊ ಒಬ್ಬ ವ್ಯಕ್ತಿಗೆ ಟೋಟಲ್ ಆಗಿ 2 + 2 ಆಲ್ಮೋಸ್ಟ್ 4 lakhs. ಆಶ್ರಯ ಆಗಿರ್ಬೋದು, ಒಂದೇ ಅಂಬೇಡ್ಕರ್ ಯೋಜನೆ, ಬಸವವಸತಿ ಯೋಜನೆ ಆಗಿರ್ಬೋದು, ಇದರದೊಂದು ಒಂದು ಇರ್ಬೋದು. ಈಗ SC ST ಆಗಿರೋದು ಸ್ಪೆಸಿಫಿಕ್ ಆಗಿ ಅವರಿಗೆ 1 ಮನೆ ಕೊಟ್ಟು ಇದರಲ್ಲಿ 2 ಲಕ್ಷ ಕೊಡೋದಿದ್ದಾರೆ. ಹೀಗಾಗಿ ಜೊತೆಗೆ ಈ SC ST ಈ ಹಿಂದೆ ಬಸವವಸತಿ ಯೋಜನೆಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಇದ್ದು ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಆಯ್ಕೆ ಮಾಡಿಬಿಟ್ಟಿದೆ, ಆಯ್ಕೆ ಮಾಡೋದು ಕೊಡಿ ಅಂತ ಕಳಿಸ್ತಾರೆ. ಬಟ್ ಈ ಹಲವು ರೆಕಾರ್ಡ್ಸ್ ಯಾವ ಥರ ರೆಕಾರ್ಡ್ಸ್ ಅಂದರೆ ಅವ್ರದ್ದೇ ಹಕ್ಕುಪತ್ರ ಇರೋದಿಲ್ಲ. ಮತ್ತೆ ನಿವೇಶನ ರೈತರಿಗೆ ಹಕ್ಕುಪತ್ರ ಇರಲ್ಲ. ನಿವೇಶನ ರೈತರು ಅಂತಾಗ ಅಲ್ಲಿ ನಿವೇಶನನೇ ಇರೋದಿಲ್ಲ. ಒಂದು ನಿಮಿಷ, ಸಿಟಿಯಿಂದ ಯಾರಿದ್ದಾರೆ? ಚೀಫ್ ಆಫೀಸರ್ ಯಾರಿದ್ದಾರೆ? ಮುನ್ಸಿಪಾಲಿಟಿಯಿಂದ ಯಾರಿದ್ದಾರೆ ಹೇಳಿ? ಸೊ ಮುನ್ಸಿಪಾಲಿಟಿಯಲ್ಲಿ ಕನ್ವರ್ಜೆನ್ಸ್ ಅಲ್ಲಿ ಆಗ್ತಾ ಇದೆ ನನಗೆ ಗೊತ್ತು. ಅಂದ್ರೆ PMAY ಮತ್ತೆ ಫಾರ್ ಎಕ್ಸಾಂಪಲ್ ಅಂಬೇಡ್ಕರ್ ಯೋಜನೆ ಬೆನಿಫಿಷಿಯರಿ ಇದ್ದಾರೆ, ಅವರು PMAY ಸೇರಿಸಿ ಮನೆ ಕಟ್ಟಬಹುದು. ಇದೆ ಅಲ್ಲ, ಆ ತರ ರೂರಲ್ ಇಲ್ವಾ? ಕೊಡೋದಿದ್ರೆ ಸರ್ಕಾರದಿಂದ ಆದೇಶ ಇದೆ, ಅದನ್ನ ನಾನು ನರೇಗಾ ಕನ್ವರ್ಜೆನ್ಸ್ ಮಾಡ್ತೀನಿ. ಓಕೆ ಆಯ್ತು, ಅದನ್ನೇ ಮಾಡಿ, ಎಲ್ಲ ಸೇಮೇ ಆಗುತ್ತೆ. ಆಲ್ಮೋಸ್ಟ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. 31,000 ಆಯ್ತು. ಸೊ ಫಸ್ಟ್ ಇನ್ಸ್ಟ್ರಕ್ಷನ್ ಇಸ್, ಈಗ ಇಷ್ಟು ಸುಮಾರು 1000 ಜನರು ಪಟ್ಟಿ ಇದೆ ಬೆಳ್ತಂಗಡಿಯಲ್ಲಿ. ಅದರಲ್ಲಿ ನೀವು ಸರ್ವೆ ಮಾಡಿ ಯಾರಿಗೆ ಮೋಸ್ಟ್ ನೀಡ್ ಇದೆ ಅವ್ರಿಗೆ ಪಟ್ಟಿ ಮಾಡಿ ಸಪರೇಟ್ ಆಗಿ. ಈ ಸ್ಕೀಮ್ PMAY 2 ಬಂದಾದ್ಮೇಲೆ ಮತ್ತೆ ಅಂಬೇಡ್ಕರ್ದು ಗುರಿ ಎಲ್ಲ ಬಂದಿದೆಯಾ? ಅಂಬೇಡ್ಕರ್ ಈಗ ಬಂದಿಲ್ಲ, PMAY ಎಲ್ಲ ಸರ್ವೆ ಮಾಡ್ತೀವಿ. ಅದು ಕೂಡ ಪ್ರಯಾರಿಟಿ ವೈಸ್ ಸೆಗ್ರಿಗೇಟ್ ಮಾಡಿಕೊಂಡು ಅಗತ್ಯ ಇರೋರಿಗೆ ಫಸ್ಟ್ ಪ್ರಯಾರಿಟಿಯಲ್ಲಿ ಸೆಲೆಕ್ಟ್ ಮಾಡೋ ವ್ಯವಸ್ಥೆ ಆಗಬೇಕು. ಮತ್ತೆ ಹೆಚ್ಚಾಗಿ ಜಾಗ ಬೇಕಾದಲ್ಲಿ ಇಮಿಡಿಯೇಟ್ ಆಗಿ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಗೊತ್ತಿದೆ ಒಂದೊಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟೆಷ್ಟು ಜಾಗ ವಸತಿಗಾಗಿ ಬೇಕಿದೆ ಅಂತ. ಆ ಪ್ರಪೋಸಲ್ ಏನಿದೆ ಬಿಲ್ಡ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಕನ್ಸರ್ನ್ ತಹಸೀಲ್ದಾರ್ ಜೊತೆ ಕಮ್ಯುನಿಕೇಶನ್ ಆಗಬೇಕು. ಅದು ಬಿಟ್ಟು ಈಗ ನೋಡಿ, ಜಾಸ್ತಿ ನಮ್ಮ ಸ್ಪೆಷಲಿ ದಕ್ಷಿಣ ಕನ್ನಡ ಟೆರೇನ್ ಹೇಗಿದೆ, ಎಲ್ರಿಗೂ ಒಂದೊಂದು ನಿವೇಶನ ಹಂಚಿಕೆ ಮಾಡ್ಕೊಂಡು ಹೋದ್ರೆ ಭಾಳ ಕಷ್ಟ ಆಗುತ್ತೆ. ಅಂದ್ರೆ ಗುಡ್ಡ ಇರೋದ್ರಿಂದ ಸೇಫ್ ಆಗಿರೋ ಜಾಗದಲ್ಲೆಲ್ಲ ಅವ್ರಿಗೆ ಸಿಗ್ತಾ ಇರೋ ಲೊಕೇಶನ್ ಇರಲ್ಲ. ಸೊ ಮ್ಯಾಕ್ಸಿಮಮ್ ಒಂದು ಸ್ಟ್ಯಾಂಡರ್ಡ್ ಮಾಡೆಲ್ ಇದೆ, ಗ್ರಾಮ್ +2 ಟೈಪ್. ರಾಜೀವ್ ಗಾಂಧಿ ವಸತಿಯಿಂದ ಸಿಟೀಸಲ್ಲೆಲ್ಲ
ಅದು ಒಂದು ಎಕ್ಸ್ಪ್ಲೋರ್ ಮಾಡಿ ರೂರಲಲ್ಲಿ ಒಂದಿಷ್ಟು ಜಾಗ ಇದ್ದರೆ ಕಾಂಪ್ಲೆಕ್ಸ್ ಮಾದರಿಯಲ್ಲಿ ಮನೆ ಕಟ್ಟಿ ಕೊಡಲಿಕ್ಕೆ ಅದು ಕೂಡ ಯು ಹ್ಯಾವ್ ಟು ಎಕ್ಸ್ಪ್ಲೋರ್. ರಾಜೀವ್ ಗಾಂಧಿ ಕೋಆರ್ಡಿನೇಟರ್ ಯಾರಿದ್ದಾರೆ ಇಲ್ಲ, ಅದು ಒಂದು ಪ್ರಪೋಸಲ್ ಅದೇ ಕಳಿಸಿ ಸಪರೇಟ್ ಆಗಿ ಈ ಥರ ವ್ಯವಸ್ಥೆ ನಮ್ಮದು ಸಿಚುವೇಶನ್ ಏನಿದೆ ನಾವು ಕಮ್ಯುನಿಕೇಟ್ ಮಾಡುವವರೆಗೂ ಸ್ಟೇಟಿಂದ ಏನಾದ್ರೆ ಆಗ್ಬೇಕಂದ್ರೆ ಫಸ್ಟ್ ನಮ್ಮಿಂದ ಕಮ್ಯುನಿಕೇಶನ್ ಆಗಬೇಕು. ಸೊ ನಮ್ಗೆ ಯಾವ ಪ್ರಕಾರ ಬೇಕಿದೆ, ಎಕ್ಸಾಂಪಲ್ ಈಗ ನಾವು ಪುತ್ತೂರು ವಿಸಿಟ್ ಮಾಡುವಾಗ ರೇಮಂಡ ಅಲ್ಲೆಲ್ಲ ನಿವೇಶನ ಹಂಚಿಕೆ ಆಗಿರೋದು ಸ್ಲೋಪಲ್ಲಿದೆ. ಒಂದು ಇದಾದ್ರೂ ಇಡೀ ಸ್ಲೋಪಲ್ಲಿರೋದಕ್ಕೆ ತೊಂದರೆ ಆಗುತ್ತೆ. ಸೊ ಸೇಫ್ ಆಗಿರೋ ಜಾಗ ಐಡೆಂಟಿಫೈ ಮಾಡ್ಕೊಂಡು ಇಲ್ಲಿ ಬರೋ ಮಳೆ ಮತ್ತು ನ್ಯಾಚುರಲ್ ಡಿಸಾಸ್ಟರ್ಸ್ ಗಮನದಲ್ಲಿ ಇಟ್ಕೊಂಡು ಒಂದು ಸೇಫ್ ಆಗಿರೋ ಜಾಗ ಐಡೆಂಟಿಫೈ ಮಾಡಿ ಚೀಫ್ ಮಾದರಿಯಲ್ಲಿ ಕನ್ಸಿಸ್ಟ್ ಮಾಡಿಬಿಟ್ಟು ಒಂದು ಪ್ರಪೋಸಲ್ ಬಿಲ್ಡ್ ಮಾಡಿ ಕೊಡ್ಬೇಕು. ಈಗ ನಾವು ಮಳೆ ಬಂದಾಗೆಲ್ಲ ಟೆಂಪ್ರರಿ ಆಗಿ ನಾವು ಪ್ರೊವಿಷನ್ ಮಾಡ್ತೀವಿ, ಅಲ್ಲಿ ಲೈಫ್ ಸೇವ್ ಮಾಡಲಿಕ್ಕೋಸ್ಕರ ನಾವೇನು ಹೇಳ್ತೀವಿ ಮನೆ ಸೇಫ್ ಇಲ್ಲ, ಮಳೆ ಬಂದಾಗ ರಿಲೀಫ್ ಸೆಂಟರ್ ಬರಲಿಕ್ಕೆ. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ. ಪರ್ಮನೆಂಟ್ ಆಗಬೇಕಂದ್ರೆ ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಸೊ ಪ್ರಪೋಸಲ್ ಬಿಲ್ಡ್ ಮಾಡಿ ಆ್ಯಂಡ್ ನಾವು ನೋಡೋಣ. ನಾನು ಕೂಡ ಕರೆಸ್ಪಾಂಡ್ ಮಾಡ್ತೀನಿ ರಾಜ್ಯದ ಜೊತೆ. ಸೊ ರೂರಲಲ್ಲಿ ಅಲ್ಲಿ ಯಾವ ಥರ ಇಷ್ಟು ಆ ಮಾಡೆಲ್ಸ್ ಬೇಕಿದ್ರೆ ಕಮ್ಯುನಿಕೇಟ್ ಮಾಡಿ ಐ ಕ್ಯಾನ್ ಗೆಟ್ ದ ಮಾಡೆಲ್ಸ್. ಆ ಪ್ರಪೋಸಲ್ ರೆಡಿ ಮಾಡಿಕೊಂಡು ನಾವು ಕಳಿಸ್ಕೊಡೋ ರೀತಿಯಲ್ಲಿ, ಬಿಕಾಸ್ ಒಂದು ಸಣ್ಣ ಏರಿಯಾದಲ್ಲಿನೇ ನಿಮ್ಗೆ ಸುಮಾರು ಮನೆ ಕೊಡ್ಲಿಕ್ಕೆ ಅವಕಾಶ ಬರುತ್ತೆ ಆ ಥರ ಮಾಡಿದ್ರೆ. ಒಂದು ಚಿಕ್ಕ 1 ಎಕರೆ ಜಾಗೆಯಲ್ಲಿ ಎಷ್ಟೋ ಮನೆಗಳು ಕಾಂಪ್ಲೆಕ್ಸ್ ಮಾದರಿಯಲ್ಲಿ ಡಿಪ್ರೆಸ್ ಮಾದರಿಯಲ್ಲಿ ಮಾಡಿದ್ರೆ ಎಷ್ಟೋ ಜನರಿಗೆ ಮನೆ ಸಿಗುತ್ತೆ, ಸೇಫ್ ಆಗಿ ಇರುತ್ತೆ. ಸೊ ಅದಕ್ಕೆ ಒಂದು ಆದ್ಯತೆ ಕೊಡಿ ಎಲ್ಲ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಮತ್ತು AD ಸೋಷಿಯಲ್ ವೆಲ್ಫೇರ್. ಇದು ಬೇರೆ ತಾಲೂಕಲ್ಲಿ ಸುಳ್ಯದಲ್ಲಿ ಎಷ್ಟಾಗಿದೆ, ಎಷ್ಟಿದೆ ಸೋಷಿಯಲ್ ವೆಲ್ಫೇರ್ ಎಲ್ಲ ಎಷ್ಟು ಬಂತು? ಮತ್ತೆ ಸಿಟಿ ಲೆವೆಲಲ್ಲಿ ತಾವೇಳಲ್ಲಿ ಅದು ಆ ಜಾಗ ಅದು ನಾವು ಪ್ರಪೋಸಲ್ ಕಳಿಸೋಣ. ಈ ತರ ಇಲ್ಲಿ ಆಗ್ತಾ ಇರೋ ಇಶ್ಯೂಸ್ ಬಗ್ಗೆ ರಿಪೋರ್ಟ್ ಅಲ್ಲಿ ಡೀಟೇಲ್ ಆಗಿ ವರದಿ ಮಾಡಿಕೊಂಡು ಈಗ ನೀವು ನಿವೇಶನ ಹಂಚೋದು ಬಂದ್ರೆ ಮಾಡೆಲೇ ತಗೊಳ್ಳಿ. ಯಾವ ತರ ಒಂದು ಪುಟ್ಟ ಇರೋ ಪ್ರದೇಶದ್ದು ಈ ತರ ನಿವೇಶನದಲ್ಲಿ ಇಷ್ಟು ಹಂಚಿಕೆ ಮಾಡಿದ್ದೀವಿ, ಅಲ್ಲೆಲ್ಲ ಮನೆ ಕಟ್ಟಿದ್ದಾರೆ, ಒಂದು ಗೋಡೆ ಬಿದ್ದರೆ ಎಲ್ಲರದ್ದು ಗೋಡೆ ಬೀಳೋ ಪರಿಸ್ಥಿತಿ ಇದೆ. ಅದು ನೋಡಿ, ಅದ್ರದ್ದು ಫ್ಯೂಚರ್ ಅಲ್ಲಿ ಹೋಗಿ ಅವ್ರಿಗೆ ಮನೆ ನಿವೇಶನ ಕೊಟ್ಟರೆ ಅವ್ರು ಲೆವೆಲ್ ಮಾಡಿ ಮನೆ ಕಟ್ತಾರೆ. ಮನೆ ಕಟ್ಟಿ ಮನೆ ಬಂದಾಗ ಲಿಮಿಟ್ ಆಗುತ್ತೆ. ನೋಟಿಸ್ ಯೂಸ್ ಆಫ್ ಮನೆ ಮಾಡೋದು ಯಾಕೆ? ಈಗ ಈ ವರ್ಷ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಹೌಸ್ ಲೈಟ್ ಕೊಟ್ಟಲ್ಲೇ ಸೈಟು ನಮಗೆ ಜಾಸ್ತಿ ದಟ್ ಇಸ್ ದ ಇಶ್ಯೂ. ಸೊ ನಾವು ಅವರಿಗೆ ಕೊಟ್ಟಿದ ಮೇಲೆ ತೊಂದರೆನೇ. ಸೊ ವಿ ಹ್ಯಾವ್ ಟು ವೈಲೇಟ್ ಮತ್ತೆ ಅದಕ್ಕಾಗಿ ಅಂದ್ರೆ ನೀವು ರಿಸರ್ವ್ ಆಗಿರೋ ಜಾಗನೇ ಆ ಥರ ಸ್ಕೋಪ್ ಇದೆ ಅಂತ ಹೇಳ್ತೀರಾ. ಸೊ ಅದೇ ಅದು ಕನ್ಸಿಡರ್ ಮಾಡಿಕೊಂಡು ಯಾವ ಜನರೇಷನ್ ಸೇಫ್ ಇದೆ, ಸೇಫ್ಟಿ ಆ್ಯಂಗಲ್ ಇಂದ ಅನಲೈಸ್ ಮಾಡಿಕೊಂಡು ಅದಕ್ಕಾಗಿ ನಿವೇಶನಕ್ಕೆ ಡಿಮಾರ್ಕೆಟ್ ಆದಷ್ಟು ಜಸ್ಟ್ ಹಂಚಿಕೆ ಮಾಡೋದು ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪ್ಲಾನ್ ಇಂದ ನಾವು ಪ್ರಪೋಸಲ್ ರೆಡಿ ಮಾಡಿದ್ರೆ ವಿ ಕ್ಯಾನ್ ಟೇಕ್ ಅಟ್ಲೀಸ್ಟ್ ಫಾಲೋ ಅಪ್ ಮಾಡಿದ್ರೆ ನೋಡೋಣ ಎಷ್ಟುವರೆಗೆ ಹೋಗುತ್ತಂತ. ರಾಜೀವ್ ಗಾಂಧಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ ನಾವು ಸೈಟ್ನ ಐಡೆಂಟಿಫೈ ಮಾಡಿರ್ಬೋದು, ಸೈಟ್ ನಕ್ಷೆ ಮಾಡಿಕೊಂಡು ಮಾಡಿಕೊಂಡು ಸೈಟ್ ಜಾಗ ಬಿಟ್ಟು ಎಷ್ಟು ಸಾರ್ವಜನಿಕ ಪರ್ಪಸ್ ರಸ್ತೆ ಮತ್ತು ಅದೆಲ್ಲ ಯಾವ ಸೈಟ್ ಇನ್ಫಾರ್ಮೇಷನ್ ಆದಮೇಲೆ ಆಮೇಲೆ ನಮಗೆ ನಕ್ಷೆ ಕೊಟ್ಟು ಇಷ್ಟು ಸೈಟ್ ಆಗುತ್ತೆ. ಆಮೇಲೆ ಇಲ್ಲ ಅದು ಹಂಗಿದ್ರೆ ನೋ ಇಶ್ಯೂಸ್. ಬಟ್ ನಿಮಗೆ ಅದು ಅನಿಸಿದ್ರೆ ಬಿಕಾಸ್ ನಿಮ್ಗೆ ಗೊತ್ತಿರುತ್ತೆ ಯಾವ ಜಾಗ ಯಾವ ಹಂಚಿಕೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಎಲ್ಲ ವಿಡಿಯೋಸಿಗೂ ಗೊತ್ತಿರುತ್ತೆ. ಸೈಟ್ ಡೆವಲಪ್ ಮಾಡಲಿಕ್ಕೆ ಇಲ್ಲ ಈಗ ನೋಡಿ, ನಾವು ಎಲ್ಲ ಪ್ರೊಜೆಕ್ಟ್ಸ್ ಮಾಡುವಾಗ ಒಂದೇ ಇದಕ್ಕೆ ರಿಲೈ ಮಾಡದೇನೆ ನಾವು ಎಲ್ಲದಕ್ಕೂ ಒಂದು ಕನ್ವರ್ಜೆನ್ಸ್ ಅಪ್ರೋಚಿಗೆ ಹೋದ್ರೇನೆ ಫೀಲ್ಡ್ ಅಲ್ಲಿ ಇರೋದು. ಮ್ಯಾಕ್ಸಿಮಮ್ ಎಲ್ಲಿಂದ ನಾವು ತಗೊಂಡು ಮಾಡ್ಲಿಕ್ಕೆ ಆಗುತ್ತೆ ಅಂತ ಒಂದು ಯೋಚನೆ ಮಾಡಿದ್ರೆ ಅಷ್ಟೇ ಯಾವುದೇ ಗೌರ್ಮೆಂಟ್ ಪ್ರಾಜೆಕ್ಟ್ ಫೀಲ್ಡ್ ಅಲ್ಲಿ ಅಟ್ಲೀಸ್ಟ್ ಕರೆಕ್ಟ್ ರೀತಿಯಲ್ಲಿ ಎಕ್ಸಿಕ್ಯೂಟ್ ಆಗೋದು.
ಸೊ ಅದಕ್ಕಾಗಿನೇ ಎಲ್ಲ ಇಒಸ್ ಮತ್ತೆ ತಹಸೀಲ್ದಾರ್ಸ್ ಇವರ ಕ್ವಾಲಿಫೈಡ್ ಟು ಥಿಂಕ್ ಇನ್ ದ್ಯಾಟ್ ಲೆವೆಲ್. ಜನರಿಗೇನೋ ಒಂದು ನಿವೇಶನ ಸಿಕ್ಕರೆ ಸಾಕಾಗಿದೆ. ಆಮೇಲೆ ಸಮ್ ರೀಸನ್ಸ್ ಅವರು ಅದು ಸೇಫ್ಟಿನೂ ನೋಡೋದಿಲ್ಲ, ಏನೂ ನೋಡೋದಿಲ್ಲ, ಮನೆ ಕಟ್ಬಿಡ್ತಾರೆ. ಬಟ್ ನಮ್ಗೆ ಗೊತ್ತಿದೆ ಮೆನಿ ಇಯರ್ಸ್ ಇಟ್ ಇಸ್ ಹ್ಯಾಪನಿಂಗ್. ಗಮನದಲ್ಲಿ ಇಟ್ಕೊಂಡು ಎಲ್ಲ ಆಸ್ಪೆಕ್ಟ್ಸ್ ಇಟ್ಕೊಂಡು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಸೊ ಎಸ್ಪೆಷಲಿ ಆ ಥರ ಪ್ರದೇಶ ಈಗ ಆಲ್ರೆಡಿ ರಿಸರ್ವ್ ಆಗಿರೋದು ಇರುತ್ತಲ್ಲ, ಪಂಚಾಯತ್ ಹೆಸರಲ್ಲಿ ನಿವೇಶನಕ್ಕಾಗಿ ರಿಸರ್ವ್ ಆಗಿರೋ ಪ್ರದೇಶ, ಪಂಚಾಯತಿಗಾಗಿ ರಿಸರ್ವ್ ಆಗಿರೋದು, ಪ್ಲೀಸ್ ಎನ್ಶೋರ್ ಸೇಫ್ಟಿ ಇಲ್ಲ ಅಂದರೆ ಒಂದು ಈ ಥರ ಪ್ರಪೋಸಲ್ ನಿಮ್ಮ 4 ತಾಲೂಕಲ್ಲಿ ಕೂಡ ಆ ಥರ 4 ತಾಲೂಕಲ್ಲಿ ಕೂಡ ಆ ಪ್ರಕಾರ ಸಪರೇಟ್ ಆಗಿ ಸೇಫ್ ಇಲ್ಲದ ಕಡೆ ಪ್ರಪೋಸಲ್ ಬರಬೇಕು. ಇಂದು ಕೂಡ ಈಗ ಹುಟ್ಟೂರಲ್ಲಿ ಆ ಪ್ರದೇಶದಲ್ಲಿ ಮತ್ತೆ ಹಂಚಿಕೆ ಮಾಡಬೇಕಿದ್ರೆ ಇದೆ ಅಲ್ಲ, ಅದರಲ್ಲಿ ಅದೇ ಏರಿಯಾದಲ್ಲಿನ ಓಕೆ ಇದು ರಿಪ್ಲೇಸ್ ಟು ವಿಲ್ಸಿ ಪ್ರಪೋಸಲ್ಸ್ ಕೊಡಿ ಎಲ್ಲ ತಾಲೂಕಿನ. ಮೂರನೇದು ಎರಡನೇದು ಮೂರನೇದು ಪೊಲೀಸರು ಇಲಾಖೆ ವತಿಯಿಂದ ಮಾನ್ಯರಾಗಿಲ್ಲವಾದ್ದರಿಂದ ಯೋಜನೆ ಪ್ರಕರಣವನ್ನು ಚರ್ಚಿಸಲಾಗಿರಲಿಲ್ಲ. ಆದುದರಿಂದ ಮುಂದಿನ ಸಮಿತಿ ಪೊಲೀಸರು ಅಧಿಕಾರಿಗಳು ಕಡ್ಡಾಯವಾಗಿ ಯೋಜನೆ ಪ್ರಕರಣ ಸಂಬಂಧಿಸಿದ ವರದಿಗಳಿಗೆ ಹಾಜರಿರಲು ಸೂಚಿಸಲಾಯಿತು. ಪೊಲೀಸ್ ಉಪಾಧೀಕ್ಷಕರು ಪುತ್ತೂರು ಉಪವಿಭಾಗ ಪುತ್ತೂರು ಸದರಿ ಸಭೆ ಮೊನ್ನೆ 3-4 ಕೇಸ್ ಇತ್ತಲ್ಲ, ಅದು ಹೇಳಿ ಯೋಜನೆ ಪ್ರಕರಣದ ಆಲ್ರೆಡಿ ಯೋಜನೆ ಪ್ರಕರಣ ಆಗಿದೆ. ಸವಿತಾ ಮತ್ತು ಶಿವಪ್ಪ, ಕುಮಾರಿ ಯಶೋಧ, ಶ್ರೀಮತಿ ಲೀಲಾವತಿ ಮತ್ತು ಕುಮಾರಿ ಪವಿತ್ರ, ಇದು 24-25ನೇ ಸಾಲಿನಲ್ಲಿ ಆಗಿದೆ. ಅವರಿಗೆ ಪರಿಹಾರಗಳನ್ನು ನೀಡಲಾಗಿದೆ. ಇದಂತ ಹೇಳಿದ್ರೆ ಮೇಡಮ್, ಸವಿತಾ ಇವರದೊಂದು ಜಾತಿಯಿಂದ ಯಾಕೆ ಬರುತ್ತೆ, ಯಾವ ಅದು ಉಪ್ಪಿನಂಗಡಿ ಪುತ್ತೂರು ಜಾತಿ ಬರ್ತದೆ. ಸಿಕ್ಕಿದೆ ಇದು ಆಗಿದೆ. ಶಿವಪ್ಪ ತೀರೋಗಿದ್ದಾರೆ, ಅವರಿಗೆ ಸ್ವಲ್ಪ ಪರಿಹಾರ ಆಗಿದೆ. ಕುಮಾರಿ ಯಶೋಧ ಜಾತಿಯಿಂದಲೇ ಅದೇ ರೀತಿ ಇದು ಯಾವಾಗ ಆಗಿರೋ ಕೇಸ್? ಲಾಸ್ಟ್ 24-25 ಅದೀಗ ಸಾಲ್ವ್ ಆಗಿದೆ. ಎಲ್ಲ ಸಾಲ್ವ್ ಆಗಿದೆ. ಈ ವರ್ಷ ಅವರಿಗೆ ಕಂಟಿನ್ಯೂ ಕೊಟ್ಟಿದ್ದೇವೆ. ಬೇರೆಯವರಿಗೆ ಸಾವಿತ್ರಿಗೆ ಮತ್ತು ಪವಿತ್ರರಿಗೆ ಅದು ಪಾರ್ಟ್ ಪೇಮೆಂಟ್ ಕೊಡ್ಲಿಕ್ಕೆ ಎರಡನೇ ಸಲ ಆಗಿದೆ. ಹೌದು ಆಗಿದೆ. ಅಲ್ಲ, ನಮಗೆ ಅಲ್ಲಿಂದ DC ಇಂದ ಆಲ್ರೆಡಿ ಆರ್ಡರ್ ಮಾಡ್ತಾರಲ್ಲ ಮೇಡಮ್, ಎರಡನೇ ತಂದು ಕೊಡಿ ಕೊಟ್ಟು ಮತ್ತು ತಹಶೀಲ್ದಾರ್ಗೆ ಕಾಪಿ ಕೊಡ್ತಾರೆ. ಆಯಿತು, ಆ ಥರ ಆಗ್ಬೋದು. ಬಿಕಾಸ್ ಡಾಕ್ಯುಮೆಂಟ್ಸ್ ನೆಕ್ಸ್ಟ್ ಮೀಟಿಂಗಲ್ಲಿ ಪ್ರೆಸೆಂಟ್ ಮಾಡಿ. ಒಂದೇ ಕೇಸ್ ಇರೋದು. ಹೌದು, ಅದೇ ಈ ಸಲ ಯಾವುದು ಇಲ್ಲ. ಅದೇ ಲಾಸ್ಟ್ ಏಜ್ ಕೊಡ್ತಾರೆ ಫಸ್ಟ್ ಮೀಟಿಂಗಲ್ಲಿ ಒಂದು 2-3 ಕೇಸ್ ಇತ್ತಲ್ಲ, ನಾವು ಡಿಸ್ಕಸ್ ಮಾಡಿಲ್ಲ. ಅದ್ರ ಏನು ಬಾಕಿ ಅಂದರೆ ಯಾವುದು ಈ ಸಲ ಯಾವುದು ಇಲ್ಲ. ಯಾವುದು ಯಾವುದಿಲ್ಲ, ಯಾವುದೇ ಸ್ಟೇಷನಲ್ಲಿ ಆಮೇಲೆ ಇನ್ನೊಂದು ಮೇಡಮ್, ಮೊನ್ನೆ ಸಭೆಯಲ್ಲಿ ಈಗ ಜಿಯೋ ಅಲ್ವಾ, ಯಾವ 25 ಜನ ಹುಡುಗ ಹೋಗ್ತಾರೆ. ಯಾವುದು BO ಕಮಿಟಿಯಲ್ಲಿ ಇದ್ದಾರೆ. ನೆಕ್ಸ್ಟ್ ಮೀಟಿಂಗ್ ಓಕೆ.
ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಅಂತ ಹೇಳಿ ಆ ಲಿಸ್ಟ್ ಶೇರ್ ಮಾಡಿ ಇವತ್ತೇ, ಅದು ಶೇರ್ ಮಾಡಿದ್ರೆ ಮತ್ತೆ ಏನಾದ್ರೆ ಬ್ರಹ್ಮನಗರ ಅಂತ ನಗರಸಭೆ ಯಾರನ್ನು ಹೇಳಿ ಬ್ರಹ್ಮನಗರ ಮಕ್ಕಳು ಹೋಗ್ತಾ ಇರೋದು ಸ್ಕೂಲಿಗೆ ಮಾಹಿಷ್ಟಿಲ್ಲ ಇಲ್ಲ ತಾವು ಯಾರಂತ ಹೇಳಿ ನಗರಸಭೆ ತಂದೆ ತಾಯಿ ಕೆಲಸ ಬರ್ತಾರೆ ಅಂಥದ್ದೆಲ್ಲ ಕೆಲಸಕ್ಕೆ ಮತ್ತೆ ಸಮಸ್ಯೆ ಎಲ್ಲ ಪ್ರಯತ್ನಪಡಿಸಿ ನಾನು ಮಾತಾಡ ಸರಿ ಪ್ರೊಸೀಡಿಂಗ್ ಅಲ್ಲಿ ಯಾರು ಪ್ರೊಸೀಡಿಂಗ್ ಮಾಡ್ತಾ ಇರೋದು? ಪ್ರೊಸೀಡಿಂಗ್ ಯಾರು ಮಾಡ್ತಾ ಇರೋದು? ನೋಟ್ ಮಾಡ್ಕೊಳ್ಳಿ. ಡಿವೈಸ್ ಬ್ರಹ್ಮನಗರ ಮಕ್ಕಳು ಶಾಲೆ ಹೋಗ್ತಾರೆ 15-20 ಜನ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಅಂತ ತಂದೆ ತಾಯಿ ಕೆಲಸ ಮಕ್ಕಳು ಸೊ ಹೇಳಿ ಪುತ್ತೂರು ಸೋಷಿಯಲ್ ವೆಲ್ಫೇರ್ ನೀವು ವಿಸಿಟ್ ಮಾಡಿ, ಆ ಏರಿಯಾ ವಿಸಿಟ್ ಮಾಡಿಕೊಟ್ಟು ಅದನ್ನು ನಮಗೆ ಒಂದು ವಾರ್ತೆ ಕೊಡಿ. ಯಾವ ಶಾಲೆಗೆ ಇದು ಆ ಮಾಹಿತಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆ BO ಜೊತೆ ಅಂತ ಹೇಳಿ AD ಸೋಷಿಯಲ್ ವೆಲ್ಫೇರ್ ಅಂತ ಈಗಾಗಲೇ ಉಸ್ತುವಾರಿ ಜಾಗೃತಿ ಸಮಿತಿ ಸಭೆ ನಡೀತಾ ಇದೆ. ಮಾನ್ಯ ಸುಳ್ಯ ತಾಲೂಕು ಜಾಸೂರು ಗ್ರಾಮ ಕುಪ್ಪಂದೂರು ನಿವಾಸಿ ಮಲ್ಲಿಕರಿಗೆ ನಿವೇಶನ ಕಟ್ಟಡ ಇದೆ, ರಬ್ಬರ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ದೌರ್ಜನ್ಯ ಒಳಪಟ್ಟಿದೆ, ಮಣಿ ಹೆಸರಿದೆ ಆಗಿದೆ. ಅಂದರೆ ಅವರು ಮಕ್ಕಳು ಒಂದು ಮಗಳು ವಯಸ್ಸಾದ ಮಹಿಳೆ ಮಾತ್ರ. ಹಾಗೆ ಅವರ ಮನೆ ಪೀಳಿಗೆ ರಬ್ಬರ್ ಡಿಪಾರ್ಟ್ಮೆಂಟಿಂದ ಯಾವುದೇ ವ್ಯವಸ್ಥೆ ಅದು ರಿಟೈರ್ಡ್ ಆಗಿದೆ ಅವರಿಗೆ. ಹಾಗೆ ಇಲ್ಲ ಮನೆ ರಿಪೇರಿಗೆ ಅದು ರಬ್ಬರ್ ಡಿಪಾರ್ಟ್ಮೆಂಟ್ನ ಕ್ವಾರ್ಟರ್ಸ್ ಅದು ಇದ್ದಾರೆ, ಅವರು ರಿಟೈರ್ಡ್ ಆಗಿದೆ. ಆಲ್ರೆಡಿ ಅವರ ಮಗಳ ಬಗ್ಗೆ ದೌರ್ಜನ್ಯ ಕೇಸವರು ಮಿಲಿಟರಿಯಾಗಿದ್ದಾರೆ, ಅದೆಲ್ಲ ನಡೀತಾ ಉಂಟು. ಇವರಿಗೆ ಯಾರು ಮಾತಾಡಿ ಕೊಡೋದಿಲ್ಲ. ರಿಪೇರಿ ಮಾಡ್ಬೋದು ಅಥವಾ ಬೇರೆ ಏನಾದರೂ. ಇದು ಜಾಸೂರು PO PDO ಯಾವ್ದಾರ ಫಂಡ್ ಅಲ್ಲಿ SC ST ಬರುತ್ತೋ ಗ್ರಾಮ ಪಂಚಾಯತ್ ಇಲ್ಲ ಕಾಲನಿ ಯಾವ್ದು ಇದ್ರು ಕೂಡ ಇಫ್ ಇಟ್ ಇಸ್ ಅ ಪಂಚಾಯತ್ ಲಿಮಿಟ್ ಎಷ್ಟು ಪರ್ಸೆಂಟ್ 17% ಏನೋ SC 50% ಅದರಲ್ಲಿ 50 ಮತ್ತೆ ಎಷ್ಟು ಇರ್ತಿರಲ್ಲ 25% SC ST ಗೆ ಇರೋದ್ರಲ್ಲಿ ಎಷ್ಟು ಪರ್ಸೆಂಟ್ ಇಂಡಿವಿಜುವಲ್ ಇದೆ, ಎಷ್ಟು ಕಮ್ಯುನಿಟಿ ಇದೆ? 60-40 ಅಲ್ಲ. ಸೊ 60% ಕಮ್ಯುನಿಟಿ ವರ್ಕ್ಸ್, 40% ಇಂಡಿವಿಜುವಲ್. ಅದರಲ್ಲಿ ಎಷ್ಟು ಅದು ಸಣ್ಣ ಪುಟ್ಟ ಅಮೌಂಟ್ ಏನಾದ್ರು ಇದ್ರೆ ಇಬ್ಬರಿಗೆ ಬೆನಿಫಿಷಿಯರಿ ಆಗಿ ನೋಡಿಕೊಂಡು ಇಲ್ಲ ಈಗ ಅವರು ಅಲ್ಲಿ ಸಿಟಿ ಪಂಚಾಯತ್ ಲಿಮಿಟ್ ಅಲ್ಲಿ ವಾಸ್ತವ ಇರೋರು ಅವರು SC ST ವ್ಯಕ್ತಿ ಇದ್ರೆ ಅವರಿಗೆ ನೀವು ಆ ಇಂಡಿವಿಜುವಲ್ ಬೆನಿಫಿಷಿಯರಿ ಕಾಂಪೊನೆಂಟ್ ಅಲ್ಲಿ ಸೇರಿಸಬಹುದು. ಅವರೆಲ್ಲರೇ ಇರಲಿ, ಅವ್ರದ್ದು ಜಸ್ಟ್ ಎಲಿಜಿಬಿಲಿಟೀಸ್ ಅವರು SC ಅಥವಾ ST ಸಮುದಾಯಕ್ಕೆ ಸೇರಿದವರು. ಅದು ನೋಡಿ ಇವರು ಹೇಳ್ತಾ ಇರೋ ಕೇಸಸ್ ನೋಟ್ ಮಾಡಿಕೊಂಡು ವಿಸಿಟ್ ಮಾಡಿಕೊಂಡು ಬೇರೆ ಮೈನರ್ ರಿಪೇರ್ಸ್ ಬೇಕಿದ್ರೆ ಬೇರೆ ವ್ಯವಸ್ಥೆ ಇಲ್ಲದೆ ಇದ್ರೆ ಈ ಫಂಡ್ ಅಲ್ಲಿ ನೀವು ತಗೊಳ್ಬಹುದು. ಎಷ್ಟು ಜನ ಇದ್ದಾರೆ ಆ ಥರ? ಅವರಲ್ಲಿ ಒಂದು ಮನೆ ಕೇಸಸ್ ಎಲ್ಲ ನಮ್ಮಲ್ಲಿ ಸ್ಟೇಷನ್ಗೆಲ್ಲ ಹೋಗ್ತಾ ಇದ್ದಾರೆ.
ಡಿಟೇಲ್ ನಮಗೆ ಗೊತ್ತು. ನಾವು ಮನೆಗೆ ಹೋಗಿ ಮಾಡೆಲ್ಲ ರಿಪೇರಿ ಮಾಡಿ ಕೊಟ್ಟು ಮಳೆಗೆ ಇಲ್ಲ ಅದು ಸಣ್ಣ ಪುಟ್ಟ ರಿಪೇರಿ ಇದ್ರೆ ಬಹಳಷ್ಟು ಸೇವಿಂಗ್ಸ್ ಇರುತ್ತೆ. ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿರೋ ಸ್ಕೀಮ್ಸ್ ನೀವು ಆನ್ಲೈನ್ ತೆಗೆದ್ರೆ 10,000, 20,000, 5,000 ಎಲ್ಲ ಸೇವಿಂಗ್ಸ್ ಆಗಿರುತ್ತೆ. ಆ ಸೇವಿಂಗ್ಸ್ ಅಮೌಂಟ್ ಅಲ್ಲಿ ಕೂಡ ಇದು ನೋಡ್ಕೊಳ್ಳಿ. ಇದ್ರೆ ಇದು ಒಂದು ನೋಟ್ ಮಾಡಿ ಪ್ರೊಸೀಡಿಂಗ್ಸ್. ಸುಳ್ಯ ತಾಲೂಕು ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಂಡುಬರುವ ನಿರಾಶ್ರಿತ ಮಾನಸಿಕ ರೋಗಿಗಳನ್ನು ಜಿಲ್ಲಾ ಆಸ್ಪತ್ರೆ ಹಾಗೂ ಭಿಕ್ಷಾಟನೆ ಮಾಡುತ್ತಿರುವ ವ್ಯಕ್ತಿಗಳನ್ನು ನಿರಾಶ್ರಿತ ಕೇಂದ್ರಕ್ಕೆ ಸೇರ್ಪಡೆಗೊಳಿಸುವ ಕುರಿತು ಅಂದರೆ ಪದೇ ಪದೇ ಆ ರೀತಿ ಅಲ್ಲಿ ಕಂಡು ಬರ್ತಾ ಇದ್ದಾರೆ. ಈಗ ಒಂದು ಮಹಿಳೆ ಮನೆಯಲ್ಲೇ ಬಂದು ರೋಡಲ್ಲಿ ವೆಹಿಕಲ್ ಸಂದರ್ಭದಲ್ಲಿ ಹೋಗ್ತಾ ಇದ್ದಾರೆ. ಬಟ್ಟೆ ಸಮೇತ ಅದರ ನೋಡಿಕೊಳ್ಳಿಕ್ಕೆ ಅಂತ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ದಾರೆ. ಮನೆಯವರಿಗೆಲ್ಲ ಮಾಹಿತಿಯನ್ನು ಕೊಟ್ಟಾಗಿದೆ, ಸ್ಟೇಷನ್ ಕೊಟ್ಟಾಗಿದೆ. ಆದರೆ ಅವರು ಹೊರಗಡೆ ಬರ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ಆ ಮನೆಗೆ ಅದೇ ಲೋಕಲ್ ದೇವಸ್ಥಾನ ಬೇರೆ ಜನ ಇದ್ದಾರೆ ಕಂಡು ಬರ್ತಾ ಇದ್ದಾರೆ. ಅವರನ್ನು ಅದೇ ಮೊದಲೇ ಒಂದು 10 ವರ್ಷಗಳ ಹಿಂದೆ ನಾವು ಇಲ್ಲಿಗೆ ನಿರಾಶ್ರಿತ ಕೇಂದ್ರಕ್ಕೆ ತಗೊಂಡು ಇವೆಲ್ಲಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಇವಾಗ ಅಲ್ಲಿಂದ ಬರ್ತಾ ಇಲ್ಲ. ವೆಹಿಕಲ್ ಬರ್ತಾ ಇತ್ತು ಮೊದಲು ಸುಳ್ಳಿಗೆ ಬರ್ತಾ ಇತ್ತು, ಇವಾಗ ಬರೋದಿಲ್ಲ. ಅದರ ಕಾಪಿ ಎಲ್ಲ ಉಂಟು. ವೆಹಿಕಲ್ ಅಲ್ಲಿಂದ ನಿರಾಶ್ರಿತ ಕೇಂದ್ರ ನಿರಾಶ್ರಿತ ಕೇಂದ್ರ ಪಚ್ಚನಾಡಿ ಹೋಮಂಜಿ ಅಲ್ಲಿಂದ ಯಾವ ಡಿಪಾರ್ಟ್ಮೆಂಟ್ ನಿಮ್ದೇ ಅಲ್ಲ. ಮತ್ತೆ ಎಡಿ ಸೋಷಿಯಲ್ ವೆಲ್ಫೇರ್ ಸುಳ್ಯ ಇಲ್ಲ ಗೊತ್ತಿದೆಯಾ? ಮಾಡಿ ಯಾವ ಹೋಗ್ತಾ ಇಲ್ಲ ಕೆಲವು ಸರಿ ಇರ್ತಾರೆ, ಮನೆಯಲ್ಲಿ ಇರ್ತಾರೆ. ಅಂದ್ರೆ ಪೊಲೀಸ್ ಇಲಾಖೆಯಿಂದ ಸ್ವಲ್ಪ ಇದು ಕೋರ್ಸ್ ಮಾಡಿ ಅದನ್ನು ಮಾಡಿದ್ದಾರೆ. ಅದೊಂದು ತಂಡ. ಈಗ ನೋಡಿ ನಾವು ಇಲ್ಲಿ ಎಲ್ಲರೂ ಸೇರಿದ್ದೀವಿ. ಯಾರ್ಯಾರಿದ್ದಾರೆ? ಚೀಫ್ ಆಫೀಸರ್ ಇದ್ದಾರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ. ಸೊ ಇಲ್ಲೇ ಕೋಆರ್ಡಿನೇಷನ್ ಮಾಡಿಕೊಂಡು ಸಾರ್ವಜನಿಕರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ವೆಹಿಕಲ್ ಅಡಿಗೆ ಮಾಡಿ ಇವರು ಸೋಷಿಯಲ್ ವೆಲ್ಫೇರ್ ಏಡಿ ಅವರು ನೀವು ಆ ಥರ ಎಷ್ಟು ಜನ ಇದ್ದಾರೆ? ಬೇರೆ ಗಂಡಸರು ಇನ್ನೊಬ್ರು ರಾಷ್ಟ್ರ ಒಬ್ಬೆ ಹೊಡ್ಕೊಂಡು ಪಬ್ಲಿಕ್ ತುಂಬಾ ತೊಂದರೆ ಮಾಡ್ತಾ ಇದ್ರು. ಮತ್ತೆ ಮಹಿಳೆ ಮಕ್ಕಳೆಲ್ಲ ಹೋಗುವಾಗ ಆಯ್ತು. ನೀವು ಅವ್ರು ಹೇಳ್ತಾ ಇರೋ ಇಶ್ಯೂ ಏನಿದೆ ಅದು ನೀವು ಮತ್ತೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಯಾರಿದ್ದಾರೆ ನೋಡಿಕೊಂಡು ನೆಸೆಸಿಟಿ ಇದ್ರೆ ಅವ್ರಿಗೆ ಶಿಫ್ಟ್ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿ. ಅವ್ರ ಮನೆಯಲ್ಲಿ ಯಾರು ಇಲ್ವಾ ಸದ್ಯ? ಈಗ ಪ್ರಸ್ತುತ ಇಲ್ಲ, ಅವ್ರು ಈಗ ಹೇಳಿರೋದ್ರಿಂದ ನಾವು ಪರಿಗಣಿಸಬೇಕಾಗುತ್ತೆ. ಇನ್ನೊಂದ್ಸಲ ಹೋಗಿ ನೋಡಿ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಸಮ್ ಇಶ್ಯೂ ಫಸ್ಟ್ ಆನ್ ದ ಫೀಲ್ಡ್ ಅಲ್ಲಿ ನೋಡ್ಕೊಂಡು ಇಲ್ಲ ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಹೇಗೆ ಸಾಲ್ವ್ ಆಗಿದೆ ಅಂತ. ಸ್ವಾಗತ ಐಸ್ಕ್ರೀಮ್ ಪಾರ್ಲರ್ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ಅವನು ಏನಾದ್ರು ಕೊಡ್ತಾ ಆಯ್ತು ಊರೊಬ್ಬ ಆಯ್ತು. ಮುದ್ಕೂರು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಕ್ಕೆ ಜಮೀನು ಮಂಜೂರು ಉಳಿಸುವ ಕುರಿತು ಅಂದರೆ ಅಹವಾಲು ಹಿಂದೆ ಕೊಟ್ಟಿದ್ದಾರೆ. ಅದೆಲ್ಲ ಕಡತದಲ್ಲಿ ಉಂಟು. ಸ್ವಲ್ಪ ಅದನ್ನು ಪರಿಶೀಲಿಸಿದೆ. ಇಲ್ಲ ಮಹಿಳಾ ಸಂಘಕ್ಕೆ ಜಾಗ ಕೊಡೋದು ಹಾಲು ನಡೆಸ್ಕೊಂಡಿದ್ದಾರೆ. ಅದು ಸಮುದಾಯದ ಮಹಿಳೆಯರ ಎಸ್ಸಿ ಸಮುದಾಯಕ್ಕೆ ಸೇರುತ್ತವಲ್ಲ ಎಲ್ಲ ಇದ್ದಾರೆ. ನೀವು ಸಪರೇಟ್ ಆಗಿ ಕೊಡಿ. ಈ ಮೀಟಿಂಗ್ ಅಲ್ಲಿ ಬೇಡ. ಅದು ಕನ್ಸರ್ನ್ ಸುಳ್ಯ ತಾಲೂಕಲ್ಲ, ಸುಳ್ಯ ಇರೋದು ತಾವು ತಹಸೀಲ್ದಾರಿಗೆ ಬಂದು ಈ ತರ ಜಾಗ ಬೇಕಂತ ಎಲ್ಲಿದೆ ಪೆಂಡಿಂಗ್ ತಾಲೂಕು ಕಚೇರಿ. ಆಯ್ತು, ಅದು ನೀವು ಸಪರೇಟ್ ಆಗಿ ನನ್ನ ಜೊತೆ ಮಾತಾಡಿ ಮೀಟಿಂಗ್ ಆದ್ಮೇಲೆ. SC ST ಸಮುದಾಯಕ್ಕೆ ಸಂಬಂಧಪಟ್ಟ ಏನಾದ್ರು ವಿಷಯ ಇದ್ರೆ ತಾವು ಸದಸ್ಯರಾಗಿದ್ದಾರೆ. ಆಯ್ತು, ಪರವಾಗಿಲ್ಲ. ಎಷ್ಟು ಜನ ಮೆಜಾರಿಟಿ SC ST ಇದ್ದಾರಾ? ಎಷ್ಟು ಜನ ಸದಸ್ಯರಿದ್ದಾರೆ? 100. ಅದರಲ್ಲಿ ಎಷ್ಟು SC ST ಇದ್ದಾರೆ? ಅದು ಸೊ ಅದು ಮಾಹಿತಿ ಕೊಡಿ. ಬೇರೆ ಈ ಮೆಂಬರ್ಸ್ಗೆ ಏನಾರು ಹೇಳೋದಿದೆಯಾ? ಏನಾರು ಇಶ್ಯೂಸ್ ಹೈಲೈಟ್ ಮಾಡಬೇಕಂತ PHO ಮತ್ತೆ ಇದು ಮೆಡಿಕಲ್ ಸ್ಟೋರ್ ನಮ್ಮ ಸಂಸ್ಥೆಗೆ ಜಮೀನು ಮತ್ತು ಅನುದಾನ ಕುರಿತಂತೆ ಆದೇಶಲಾಗಿದೆ. ಜಮೀನಿನ ಬಗ್ಗೆ ಕಳೆದ ಪೆಂಡಿಂಗ್ ಆಗಿದೆ. ಕಳೆದ ಸಲ ಸಂಸ್ಥೆ ಚೆಕ್ ಲಿಸ್ಟ್ ಎಲ್ಲ ರೆಡಿಯಾಗಿ ಹೋಗಿ ರಚನ್ ಮಹಿಳಾ ಸ್ವಾಭಿಮಾನ ಸಹಕಾರ ಸಂಘ
ಹಾಗೆ ಪಡೆಯಲು ಪೆಂಡಿಂಗ್ ಇಲ್ಲ, ಅದು ಕೂಡ ಇದು SC/ST ಗೆ ರಿಲೇಟೆಡ್. ಅದೇ ಈಗ ನಾವು ಆ SC/ST ಗೆ ಸಂಬಂಧಪಟ್ಟ ಸಂಸ್ಥೆ ಇದೆ ಎಲ್ಲ ಟೋಟಲ್ ಎಲ್ಲ SC/ST ಸಂಬಂಧಪಟ್ಟ ಸಂಸ್ಥೆನಾ? ಹೌದು. ಸೊ ಏನು ಅದಕ್ಕೂ ಕೂಡ ಜಾಗ ಪ್ರಪೋಸಲ್ ಅದು ಆಗಿದೆ, ಎಲ್ಲ ಕಳೆದೆಲ್ಲ ಆಗಿದೆ. ಈಗ ಇಲ್ಲಿ ಕಳಿಸ್ಕೊಡ್ಲಿಕ್ಕೆ ಆದೇಶ ಮಾಡ್ತಾ ಇದ್ದಾರೆ, ಅಂದರೆ ಇಲ್ಲಿ ಕಳಿಸ್ತಿಲ್ಲ, ಹಾಗೆ ಪೆಂಡಿಂಗ್ ಆಗಿದೆ. ಇಲ್ಲಿ ತಾಲೂಕು ಹೌದು, ಸುಳ್ಳು. ಏನು ಸಂಸ್ಥೆ ಹೆಸರು ಹೇಳಿ? ರಚನಾ ಮಹಿಳಾ ಸ್ವಾಭಿವೃದ್ಧಿ ಸಹಾಯಕ ಸಂಸ್ಥೆ. ಅದು ಜಸ್ಟ್ ನೋಟ್ ಮಾಡಿ. ಅವರಿಗೆ ಗೊತ್ತು ಪೈ ಕಳಿಸ್ಕೊಡ್ಲಿಕ್ಕೆ ಹೇಳಿ. ಏನು ಆಕ್ಟಿವಿಟಿ ಮಾಡಲಿಕ್ಕೆ? ಅದು ಈ ಥರ ಮಾನಸಿಕ ಇದ್ದವರನ್ನು ಸಹ ನಾವು ಕಚೇರಿಗೆ ಎಲ್ಲ ಟೋಟಲ್ ಆಗಿ ಒಂದು ಸಂಸ್ಥೆ ಅಂದರೆ ಸುಳ್ಳೆ ತಾಲೂಕಿಗೆ ಮಾತ್ರ ಅಲ್ಲ, ಎಲ್ಲ ಬೆಟ್ಟಂಗಡಿ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ. ಹಾಗೆ ನಾವು ಅದೇ ನಾಡಿದ್ದು 14ನೇ ತಾರೀಕು ಆಯ್ತು, ಅದು ನೋಡೋಣ. 14ನೇ ತಾರೀಕು ಹೊಸದಾಗಿ ಕನ್ನಡ ಅಲ್ಲಿ ಕೊಡಲಿಕ್ಕೆ ವಿಮಾನ ರೇಟ್ ಹಾಗಾಗಿ ನಾವು ಕರೆಸ್ಪಾಂಡೆನ್ಸ್ ಮಾಡಿ ಓಕೆ, ಅವರು ಅಲ್ಲೇ ಕೊಡಿ ಅಂತ ಹೇಳಿದ್ರು. ಈಗ ಜಿಲ್ಲಾ ಜಾಗೃತಿ ಉಸ್ತುವಾರಿ ಸಮಿತಿ ಸಭೆ ಮುಕ್ತಾಯವಾಯಿತು. ನೆಕ್ಸ್ಟ್ ಮೀಟಿಂಗ್ ಸಫಾಯಿ ಕರ್ಮಚಾರಿಗಳ ನಿಷೇಧ ಮತ್ತು ಅದರ ಪುನರ್ವಸತಿ. ಸುಳ್ಯ ತಾಲೂಕಿನಲ್ಲಿ ಪೌರ ಕಾರ್ಮಿಕರ ವಸತಿ ಗೃಹ ನಿರ್ಮಾಣದ ಬಗ್ಗೆ ಈಗಾಗಲೇ ಗುರುತಿಸಿರುವ ಜಾಗದ ಬಗ್ಗೆ ತಕರಾರಿದ್ದಲ್ಲಿ ಮುಂದಿನ ಸಭೆಯ ಒಳಗಾಗಿ ಗುರುತಿಸಿ ಪ್ರಸ್ತಾವನೆ ಕಳಿಸಿಕೊಳ್ಳಲು ಹಾಗೂ ಈ ಬಗ್ಗೆ ಮಾಹಿತಿ ತಿಳಿಸಲಾಯಿತು. ಮುಖ್ಯಾಧಿಕಾರಿ ಪಟ್ಟಣ ಕಂದಾಯ ಇಲಾಖೆಯಿಂದ 45 ಸೆನ್ಸ್ ತಕರಾರಿರುವ ಬಗ್ಗೆ ಕಂದಾಯ ಇಲಾಖೆಯಿಂದ ತಿಳಿಸಿದ್ದು ಪರಿಶೀಲನಾ ಹಂತದಲ್ಲಿದೆ. ಅದೇ ರೀತಿ ತಹಶೀಲ್ದಾರ್ ಸುಳ್ಯ ಕಸಬಾ ಗ್ರಾಮದ ಸರ್ವೆ ನಂಬರಲ್ಲಿ 45 ಸೆನ್ಸ್ ಸುಳ್ಯ ನಗರ ಪಂಚಾಯತ್ ಮುಖ್ಯಾಧಿಕಾರಿಗಳು ಪೌರಕಾರ್ಮಿಕರ ವಸತಿಗಳಲ್ಲಿ ಸೂಕ್ತ ಸ್ಥಳವೆಂದು ಒಪ್ಪಿಗೆ ಸೂಚಿಸಿರುತ್ತಾರೆ. ಅದರಂತೆ ಕಾಯ್ದಿರಿಸುವ ಬಗ್ಗೆ ಪ್ರಸ್ತಾವನೆ ಕಳೆದ ನಾವು ಜಸ್ಟ್ ಅದೇನು ಮ್ಯಾಟರ್ ಬೇರೆ ನೋಡಿ ಕನ್ಸರ್ನ್ ಅವರು ಉತ್ತರ ಕೊಟ್ಟಿದ್ದಾರೆ. ಸೊ ಸುಳ್ಯ ತಾಲೂಕಿನಲ್ಲಿ ಪೌರಕಾರ್ಮಿಕ ವಸತಿ ಗೃಹ ನಿರ್ಮಾಣದ ಬಗ್ಗೆ ಈಗಾಗಲೇ ಗುರುತಿಸಿರುವ ಜಾಗದಲ್ಲಿ ಸೊ ಲ್ಯಾಂಡ್ ಇಶ್ಯೂ ಇದೆ, ಅದೇನಾಯ್ತು? ಎಷ್ಟು ಜಾಗ ಗುರುತಿಸಿದ್ದಾರೆ? 48%. ಈಗ 48% ಪ್ರಪೋಸಲ್ ರೆಡಿ ಮಾಡಿದ್ದಾರೆ. ಇದಕ್ಕೇನು ಇಶ್ಯೂಸ್ ಇಲ್ಲ ಬೇರೆ? ಹಿಂದೆ ಏನಿತ್ತು ಇಶ್ಯೂ? ಫಾರೆಸ್ಟ್ ಬೇರೆ ಕಡೆ ಬೇರೆ ಪರ್ಪಸ್ ಕೊಟ್ಟಿದ್ದಾರೆ. ಸೊ ಈ ಪ್ರಪೋಸಲ್ ನೀವು ಎಷ್ಟು ಒಳಗಡೆ ಕಳಿಸ್ಕೊಡ್ತೀರಾ? ಇದು ಒಂದು ನೋಟ್ ಮಾಡಿ ಮೀಟಿಂಗ್. ಇದರಲ್ಲಿ ಸುಳ್ಯ ಪೌರಕಾರ್ಮಿಕ ವಸತಿ ಗೃಹಕ್ಕಾಗಿ 48% ಪ್ರಪೋಸಲ್ ತಹಸೀಲ್ದಾರ್ ಸುಳ್ಯ 2 ದಿನ ಒಳಗಡೆ ಇಲ್ಲಿ AC ಕಚೇರಿಗೆ ಕಳಿಸ್ಕೊಡ್ಬೇಕಂತ ತಿಳಿಸಿದ್ದಾರೆ. ಜಾಗ ಐಡೆಂಟಿಫೈ ಆಗಿದೆ, ಎಲ್ಲ ಸ್ಕೆಚ್ ಎಲ್ಲ ಆಗಿದೆಯಾ? ಓಕೆ, ಆಗಿದೆಯಾ? ಓಕೆ. ಎರಡನೇದು ಗುಣಮಟ್ಟದ ಆಹಾರ ನೀಡುವ ಬಗ್ಗೆ. ಸೊ ವೇಳಾಪಟ್ಟಿಯನ್ನು ನೀಡಲು ತಿಳಿಸಲಾಯಿತು. ಕೊಟ್ಟಿದ್ದಾರೆ. ಇದು ಪುತ್ತೂರು ಮುನ್ಸಿಪಾಲಿಟಿಯಿಂದ ಬಂದಿದೆ. ಎಲ್ಲಿದೆ? ಇದು ಯಾವುದು? ಪುತ್ತೂರು ನೋಡಿ, ಪುತ್ತೂರು ನೋಡಿ. ಗುಣಮಟ್ಟ ಆಹಾರ ನೀಡುವ ಬಗ್ಗೆ ಏನ್ ಶೆಡ್ಯೂಲ್ ಏನಿದೆ ಕೊಡ್ತಾ ಇರೋದು? ಅನುಪಾಲನ ಅಂದ್ರೆ ನೀಡುತ್ತಿದೆ ಅಂತ ಹೇಳೋದಲ್ಲ. ಅನುಪಾಲನ ನಮ್ಗೆ ಶೆಡ್ಯೂಲ್ ಬೇಕು. ನೀವು ಮಂಡೇ ಟು ಸಾಟರ್ಡೆ ಏನ್ ಕೊಡ್ತಾ ಇದ್ದೀರಾ ಅಂತ ಬಿಟ್ಟು ಫೋಟೋಸ್ ಅದೇ ಹೇಳಿದ್ದೀನಲ್ಲ ಲಾಸ್ಟ್ ಟೈಮ್ ಸಬ್ಮಿಟ್ ಮಾಡಿ ಅಂತ. ಕೊಡ್ತೀವಿ ಮೇಡಮ್, ನಾಳೆ ಕಳಿಸ್ತೀವಿ ಮೇಡಮ್. ಆ್ಯಕ್ಚುಲಿ ನಮಗೆ ಮೊದಲು ಕಾಂಟ್ರಾಕ್ಟಲ್ಲಿ ಕೊಡೋಕ್ಕೆ ಇತ್ತು ಮೇಡಮ್.
ಇದೆ. ಮೊದಲು ನಮಗೆ ಕಾಂಟ್ರಾಕ್ಟ್ ಬೇಕು, ಯಾರಿಗಾದ್ರೆ ಔಟ್ಸೋರ್ಸ್ ಕೊಡೋಕ್ಕೆ ಅಂತ ಹೆಚ್ಚು ಮಾಡಿ. ಈಗ ರೀಸೆಂಟ್ ಆರ್ಡರ್ ಹೇಳಿದ್ರೆ ನಮ್ಮಲ್ಲಿರುವ ಸ್ವಸಹಾಯ ಸಂಘದವರಿಗೆ ಕೊಡಬೇಕು ಅಂತಿದೆ. ಅದಕ್ಕೆ ನಾವು ರೀಸೆಂಟಾಗಿ ಸ್ವಸಹಾಯ ಸಂಘದ್ರು ಈಗ ಒಂದು ಲಾಸ್ಟ್ 3 ಮಂತ್ಸಿಂದ ಕೊಡ್ತಾ ಇದ್ದೀವಿ ಮೇಡಮ್. ಅವ್ರ ಹತ್ರ ಸ್ವಸಹಾಯ ಸಂಘದವರೇ ಅಡಿಗೆ ಮಾಡಿ ಕೊಡ್ತಾ ಅವ್ರ ತಂದು ಪ್ರೆಸೆಂಟ್ ಆಗೇ ಮಾಡ್ತಿದ್ದಾರೆ. ಮೊದಲು ಔಟ್ಸೋರ್ಸ್ ಬೇರೆ ನಾವು ಕ್ಯಾಟ್ರಿನ ಬೇರೆ ಔಟ್ಸೋರ್ಸ್ ಮಾಡಿ ಕೊಡ್ತಾ ಇದ್ದೀವಿ ಮೇಡಮ್. ಹೊರಕಾರ್ಮಿಕರಿಂದ ಯಾವ ಅಸೋಸಿಯೇಷನ್ ಯಾರಾದ್ರೂ ಇದ್ದಾರಾ ಮೀಟಿಂಗಲ್ಲಿ? ಬೆಳ್ತಂಗಡಿನ ಹೊರಕಾರ್ಮಿಕರ ಇಡೀ 4 ಬೆಳ್ತಂಗಡಿ ಅಷ್ಟೇ. ಪುತ್ತೂರು ನಿಮ್ಮ ಮಾಹಿತಿ ಇರುತ್ತಲ್ಲ ಪುತ್ತೂರು ಬಗ್ಗೆ? ಇರ್ತದೆ. ಪುತ್ತೂರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಕೊಡ್ತಾ ಇದ್ದಾರಾ ಟೈಮಿಗೆ? ಮುಂಚೆ ಅನ್ನಪ್ಪ ಅಂತ ಹೇಳಿ ಇಲ್ಲಿ ಮೊದಲೇ ಅನ್ನಪ್ಪ ಅಂತ ಹೇಳಿ ಆಯ್ತು. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಪೌರ ಕಾರ್ಮಿಕರದ್ದು ನಿಮ್ದು ರೆಪ್ರೆಸೆಂಟೇಟಿವ್ ಅದು ಒಂದು ಸೇರಿಸಿ. ಎಲ್ಲ ತಾಲೂಕಿಂದ ಪೌರ ಕಾರ್ಮಿಕರದ್ದು ಅದೊಂದು ಅಸೋಸಿಯೇಷನ್ ಇರುತ್ತೆ. ಸೊ ಐದರ್ ಅಸೋಸಿಯೇಷನ್ ಇಂದ ಯಾರೇ ಪ್ರತಿ ತಾಲೂಕಿಂದ ಒಬ್ಬ ಪೌರ ಕಾರ್ಮಿಕರ ರೆಪ್ರೆಸೆಂಟೇಟಿವ್. ಮತ್ತೆ ನೀವು ಏನ್ ಕೊಡ್ತಾ ಇದ್ದೀರಾ ಮಂಡೇ ಟು ಫ್ರೈಡೆ ಬ್ರೇಕ್ಫಾಸ್ಟ್ ಕೊಡ್ತೀವಿ. ಸೊ ಎಷ್ಟು ಜನರಿಂದ ಮಾಡಿಸ್ತಾ ಇದ್ದೀರಾ ಸ್ವಸಹಾಯ ಸಂಘದಿಂದ? ಒಂದು ಗುಂಪಿನಿಂದ ಒಂದು ಗುಂಪು. ಓಕೆ. ವಿತ್ ಫೋಟೋಸ್ ಎಷ್ಟು ಟೈಮ್ ಎಷ್ಟು ಕೊಡ್ತೀರಾ ಬ್ರೇಕ್ಫಾಸ್ಟ್? 6:30 to 7:30 ಎಲ್ಲಿ? ನಮ್ಮ ಆಫೀಸ್ ಹತ್ರ. ಅಲ್ಲಿ ಅಟೆಂಡೆನ್ಸ್ ಇರುತ್ತೆ. ಅಟೆಂಡೆನ್ಸ್ ಆದ್ಮೇಲೆ ಅವ್ರು ತಿಂದು ಹೋಗ್ತಾರೆ. ಇಲ್ಲರ ಕಂಪ್ಲೇಂಟ್ ಯಾವುದಿಲ್ಲ ಮೇಡಮ್. ಯಾವ ಕಂಪ್ಲೇಂಟ್ ಇಲ್ಲ ಅವ್ರದ್ದು. ಇಲ್ಲ, ಅದು ನನ್ನ ಅವರಿಂದ ಗೊತ್ತಾಗಬೇಕು. ಸೊ ನೀವು ನಾನು ಹೇಳಿದ ಪ್ರಕಾರ ಪಟ್ಟಿ ಮತ್ತೆ ಫೋಟೋಸ್ ಆ್ಯಂಡ್ ಒನ್ ರೆಪ್ರೆಸೆಂಟೇಟಿವ್. ಸರಿ, ಓಕೆ, ಅದನ್ನು ನೀವು ಕಳಿಸ್ಕೊಡ್ಬೇಕು. ಓಕೆ. ಬೇರೆ ಇವರು ವೆಲ್ಕಮ್ ಇಲ್ಲ, ಎಲ್ಲರೂ ಕೊಡ್ತಾ ಇದ್ದೀವಿ ಗೊತ್ತು, ಕೊಡಲೇಬೇಕು, ಮಾಡಿಸಿಡ್ತೀರ ಅದಕ್ಕಾಗಿ ನಾನು ಕೇಳೋದು. ನಿಮ್ಮ ಶೆಡ್ಯೂಲ್ ಬಂದಿದೆಯಾ ಮಂಡೇ ಟು ಫ್ರೈಡೆ? ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಪಾಲನಾ ವರದಿಯಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಪಾಲನಾ ವರದಿ. ಪಾಲನಾ ವರದಿ ಅಂದ್ರೆ ಏನು? ನಾನು ಏನು ಕ್ಲಿಯರ್ ಆಗಿ ಪ್ರೆಸೆಂಟಿಂಗ್ ಅಲ್ಲಿ ಬಂದಿದೆ, ನೀವು ಕೊಡ್ತಾ ಇರುವ ಐಟಮ್ಸ್ ಏನಿದೆ ನನಗೆ ಪಟ್ಟಿ ಬೇಕು ವಿತ್ ಫೋಟೋಸ್ ಅಂತ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಆ ಪ್ರಕಾರನೇ ನನಗೆ ಮಾಹಿತಿ ಬೇಕು. ನಾವು ಒಂದು ಪ್ರೆಸೆಂಟಿಂಗ್ ಮಾಡಲಿಕ್ಕೆ ಒಂದು 2-3 ದಿನ ತಗೊಂಡು ಮಾಡಿಸ್ತೀವಿ. ಯಾಕಂದ್ರೆ ನೀವು ಮಾಡ್ಕೊಂಡು ಬಂದ್ರೂ ಅದು ಪ್ರತಿಯೊಂದು ವರ್ಡ್ ಚೆಕ್ ಮಾಡಿ ಇಟ್ಕೊಂಡು ನೋಡ್ಕೊಂಡು ಕಳಿಸ್ತೀವಿ. ಸುಮ್ಮನೆ ನಮ್ಗೆ ಇದು ಇಷ್ಟು ಮಾಡಿದ್ದೀವಿ ಅಂತ ಸಿಗ್ಬೇಕಂದ್ರೆ ನಾವು ಅದೇ ಸೈನ್ ಮಾಡಿ ಕಳಿಸ್ಬೋದಲ್ಲ. ನಮ್ಮ ಪ್ರೊಸೀಡಿಂಗ್ಸ್ ಓದಿ ಅವರು ಬರ್ತಿರೋದು ಏನಿದೆ ಅಂತ ಪ್ರೊಸೀಡಿಂಗ್ಸ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿ ವೇಳಾಪಟ್ಟಿಯನ್ನು ನೀಡಲು ತಿಳಿಸಲಾಯಿತು. ಸೊ ಅದು ಬರಬೇಕು ನಮಗೆ ವಿತ್ ಫೋಟೋಗ್ರಾಫ್ಸ್. ಬೆಳ್ತಂಗಡಿಯಲ್ಲಿ ಏನು ಯಾರು ಮಾಡ್ತಾ ಇದ್ದಾರೆ ಬ್ರೇಕ್ಫಾಸ್ಟ್? ಇಲ್ಲ, ಅವರಲ್ಲ. ಯಾರು ಪ್ರೈವೇಟ್ ಅವ್ರು ಮಾಡ್ತಾ ಇದ್ದಾರಾ? NULM ಇಂದ ಮಾಡಿಸ್ತಾ ಇದ್ದೀರಾ? ಯಾವಾಗ? ಅದು ಹೊಸ ಸರ್ಕ್ಯುಲರ್ ನನ್ನ ಮಟ್ಟಿಗೆ ಮಾರ್ಚ್ಗಿಂತ ಮುಂಚೆ ಬಂದಿದೆ. NULM ಇಂದ ಕೊಡಿಸ್ಬೇಕಂತ ಹೇಳಿ. ನಿಮ್ಮಲ್ಲಿ ಸಂಘ ಇಲ್ವಾ ಬೆಳ್ತಂಗಡಿಯಲ್ಲಿ? ಯೂಶಲಿ ಇಂಟ್ರೆಸ್ಟೆಡ್ ಇರೋದಿಲ್ಲ ಮೇಡಮ್. ನಾವು ಫೋರ್ಸ್ಫುಲಿ ಮಾಡಿರ್ತೀವಿ. ಯಾರಿಗೆ ಏನು ವರ್ಕೌಟ್ ಆಗಲ್ಲ. ನೀವು ಬ್ರೇಕ್ಫಾಸ್ಟಿಗೆ ಎಷ್ಟು ಅಮೌಂಟ್ ಇಡ್ತೀರಾ? 35 ಫಾರ್ ಒನ್ ಬ್ರೇಕ್ಫಾಸ್ಟ್ 35 ಇಡ್ತೀರಾ? ಅದರಲ್ಲಿ ಎಷ್ಟು ಜನ ಬ್ರೇಕ್ಫಾಸ್ಟ್ ಕೊಡ್ತೀರಾ ನೀವು ಪ್ರತಿದಿನ? ನೀವು ಸ್ವಚ್ಛತಾ ವರ್ಕರ್ಸಿಗೆ ಯಾರಿಗೂ ಇಡಲ್ವಾ? ಹೊರಕಾರಲ್ಲಿ ಔಟ್ಸೋರ್ಸ್ ಎಲ್ಲ ಸೇರಿ ಇರೋದು 9 ನಿಮಗೆ. ಯಾವ್ದು ನಿಮ್ದು TMC ನ? TP. ಓಕೆ. ಔಟ್ಸೋರ್ಸ್ ಎಲ್ಲ ಸೇರಿ ನಿಮ್ಮಲ್ಲಿ 9 ಜನ ಅಷ್ಟೇ ಸ್ವಚ್ಛತಾ. ಸುಳ್ಯದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ? ಅದಷ್ಟು ಕಡಿಮೆ ಹೆಂಗೆ ನಿಮ್ಮಲ್ಲಿ 9 ಜನ? ಸುಳ್ಯಕ್ಕಿಂತ ಬೆಳ್ತಂಗಡಿ ಏನು ಡಿಫರೆನ್ಸ್ ಅದ? ಸೇವೆ ಇದೆ, ಇನ್ನು ಪಾಪ್ಯುಲೇಷನ್ ಕಡಿಮೆ ಇದೆ. ನಿಮ್ಮ ಪಾಪ್ಯುಲೇಷನ್ ಇಸ್ ಓನ್ಲಿ 8,300. ಬೆಳ್ತಂಗಡಿ 10,000 ಇಲ್ಲ ಅಂದ್ರೆ ಪಟ್ಟಣ ಪಂಚಾಯತ್ ಆಗೋದೇ ಇಲ್ಲ. ತಾಲೂಕು ಹೆಡ್ ಕ್ವಾರ್ಟರ್ಸ್ ಇರೋದ್ರಿಂದ ಮಾಡಿರೋದು. ಆಯ್ತು, ಈಗ 9 ಜನ ಇದ್ರು ಕೂಡ ನೋಡಿ 30 ರೂಪಾಯಿ ಪರ್ ಡೇ ಇಟ್ಬಿಟ್ಟು ಯಾವುದೇ ಸ್ವಸಹಾಯ ಸಂಘದವರು 100% ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಒಂದು ರೆವೆನ್ಯೂ ಸಿಗೋದು ಅದು ಆಕ್ಟಿವಿಟಿ. ಸ್ವಲ್ಪ ಇನ್ನೂ ಸ್ವಲ್ಪ ನಿಮ್ಮ NULM ಕೋಆರ್ಡಿನೇಟರ್ಗೆ ಕರೆದು ಮಾಡಿಸ್ಲಿಕ್ಕೆ ಹೇಳಬೇಕು. 35
ಎಗ್ ಮೇಡಮ್, ಇನ್ಕ್ಲೂಡಿಂಗ್ ಎಗ್. ಏನ್ ಮಾಡಿದ್ರು ಇಟ್ ಇಸ್ ನಾಟ್ ಇದು ಲೆಸ್ ಅಮೌಂಟ್. ಇಂದಿರಾ ಕ್ಯಾಂಟೀನ್ ಅಲ್ಲಿ 5 ರೂಪಾಯಿ ಕೊಡ್ತೀರಲ್ಲ ನೀವು ಬ್ರೇಕ್ಫಾಸ್ಟ್, ಅದೇನು ಜಾಸ್ತಿ ಕಾಸ್ಟಾ? 25. See, so that it has not been worked out first of all. ಇದು ನೆಲ್ತಂಗಡಿ ಚೀಫ್ ಆಫೀಸರ್ ನೀವು NULM ಕೋಆರ್ಡಿನೇಟರ್ ಜೊತೆ ಮೀಟಿಂಗ್ ಮಾಡಿಕೊಂಡು ನಿಮ್ಮ ಎಷ್ಟು ಮಹಿಳೆಯರಿದ್ದಾರೆ ಸಂಘದಲ್ಲಿ ಟೋಟಲ್? 37 ಇಂಟು 10 ಎಷ್ಟು? 400 ಜನ ಮಹಿಳೆಯರಿದ್ದಾರೆ ಅಪ್ರಾಕ್ಸಿಮೇಟ್ಲಿ. 400 ಜನ ಮಹಿಳೆಯರಲ್ಲಿ ನಿಮ್ಗೆ 5 ಜನ ಮಹಿಳೆಯರು ಸಿಗಲ್ಲ ಅಡಿಗೆ ಮಾಡೋದು. ನೀವು ಮೀಟಿಂಗ್ ಮಾಡಿ ಪ್ರೊಸೀಡಿಂಗ್ ಮಾಡಿ ಅದೆಲ್ಲ ಯಾರು ಗುಂಪು ಬಿದ್ದಿರ್ತಾರೆ ಅವ್ರಿಗೆ ಕರೆದು ಮಾಡಿಸಿ ಅದು ಒಳ್ಳೆ ಗುಣಮಟ್ಟದ ಆಹಾರ ಸಿಗುತ್ತೆ. ಹೋಟೆಲ್ನಿಂದ ಕೊಟ್ಟರೆ ಏನಾಗುತ್ತೆ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ ಕೆಲವೊಂದ್ಸಲ, ಹೌದಲ್ಲ? ಹೇಳಿ, ನೀವು ಗಲ್ತಂಗಡಿದು ಕಾರ್ಮಿಕರು ಒಬ್ರು ಇದ್ದಾರಲ್ಲ, ಯಾ ಬ್ರೇಕ್ಫಾಸ್ಟ್ ಒಳ್ಳೇದು ಕೊಡ್ತಾ ಇದ್ದಾರೆ. ಈಗ ಹಂಗೆ ನಾನು ಚೀಫ್ ಆಫೀಸರ್ ಮುಂದೆ ಕೇಳಿದ್ರೆ ಕೊಡ್ತಾರೆ ಅಂತ ಹೇಳ್ತೀನಿ. ಆಯ್ತು, ನಾವು ಬಂದಾಗ ನೋಡ್ತೀವಿ. ನಮಗೆ ಪಟ್ಟಿ ಬೇಕು. ಆ್ಯಂಡ್ ಪಟ್ಟಿ ಅಷ್ಟೇ ಅಲ್ಲ, ನೀವು ಅವ್ರಿಗೆ ಒಂದು ನೀವು ಗುಂಪು ಮಾಡಿರ್ತೀರ, ಅವ್ರಿಗೆ ಕೆಲಸ ಅಲ್ಲ, ಒಂದು ಕೆಲಸ ಸಿಗ್ದಂಗೆ ಆಗ್ತದಲ್ಲ. 10 ಬ್ರೇಕ್ಫಾಸ್ಟ್ ಪರ್ ಡೇ ಮಾಡಿದ್ರು ನಿಮ್ಮ 300 ರೂಪಾಯಿ 10,000 ಸಿಗ್ತದಲ್ಲ ಅವ್ರಿಗೆ. ಮನೆಯಿಂದ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಾಡ್ಲಿಕ್ಕೆ ಎಷ್ಟು ಖರ್ಚೇನಾಗುತ್ತೆ. ಅದು ನೀವು ಅವ್ರು ಅಡಿಗೆ ಮಾಡ್ಬೇಕಂತ ಹೇಳಿ ಎಲ್ಲ ಸಾಮಾನು ಅವರೇ ತಗೊಂಡು ಬರ್ಬೇಕಂತಿಲ್ಲ. ನಿಮ್ಮ ಇತರ ಬಡ ಜನರಿಗೆ ಅಂತ ಇದಿದೆಯಲ್ಲ ಕಾಂಪೊನೆಂಟ್, ಆಕ್ಷನ್ ಪ್ಲಾನ್ ಮಾಡುವಾಗ ಇದೆಯಲ್ಲ, ಇತರ ಬಡ ಜನರಿಗೆ ಅಂತ ಒಂದು ಇದಿದೆಯಲ್ಲ, ಅದರಲ್ಲಿ ಅವ್ರಿಗೆ ಬೇಕಿದ್ರೆ ಸ್ಟವ್ ಮತ್ತು ಅದು ಏನೇನು ಬೇಕು ತರಿಸ್ಲಿಕ್ಕೆ ಒಂದು ಇದು ಮಾಡಿ, ಅದು ಮುನ್ಸಿಪಾಲಿಟಿನೇ ಇದು ಹಾಕೊಂಡು ಹಿಡಿಯೋದು. ಒಂದು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡೋದು ನಿಮ್ದು ಒಂದು ಫಂಡ್ ಹೇಳಿ. ಹಂಗೆ ಫಂಡಲ್ಲಿ ಇಟ್ಕೊಂಡ್ರೆ ಅವ್ರು ಬರೀ ಡೇ ಟು ಡೇ ಇಂಗ್ರೀಡಿಯೆಂಟ್ಸ್ ಏನಿದೆ ತಗೊಂಡು ಬಂದು ಮಾಡೋದಾಗ್ತದೆ. ಇದು ಮಾಡ್ಬೋದು ನೋಡಿ, ನಾನು ಫಾಲೋ ಅಪ್ ಮಾಡೋದಂದ್ರೆ ಎಲ್ಲ ಆಗುತ್ತೆ. ಸೊ ಮಾಡ್ತೀವಿ ಅಂದ್ರೆ ಆಗಲ್ಲ. ನೆಕ್ಸ್ಟ್ ವೀಕಲ್ಲಿ ನೆಕ್ಸ್ಟ್ ಮೀಟಿಂಗಲ್ಲಿ ಐ ವಾಂಟ್ ಪ್ರೋಗ್ರೆಸ್. 2 ಪ್ರೋಗ್ರೆಸ್ ಆಗಬೇಕು. ಒಂದು 100% ಅವ್ರು ಒಪ್ಪೇ ಹೋಗ್ತಾರೆ, ಹೌದಲ್ಲ? ಸ್ವಸಹಾಯ ಸಂಘದವರು ಯಾರು ಒಪ್ಪಲ್ಲ, ಅವರಿಗೆ ನೀವು 35 ರೂಪೀಸ್ ಬ್ರೇಕ್ಫಾಸ್ಟ್ ಒಂದು ಬ್ರೇಕ್ಫಾಸ್ಟ್ಗೆ ಕೊಡ್ತೀರಿ ಅಂತ ಹೇಳಿ ಪ್ರತಿದಿನ ನಿಮ್ದು ಎಷ್ಟಿದೆ ಬ್ರೇಕ್ಫಾಸ್ಟ್ ರಿಕ್ವೈರ್ಮೆಂಟ್? 9 ಅಷ್ಟೇ. ಏನು ಹೇಳಿ ಅವರು? ರಾಜೇಶ್ ಡ್ರೈವರ್ಸ್ ಅಲ್ಲಿ ಆಯ್ತು, ಹೇಳಿ ಅವರು ಕಾರ್ಮಿಕರು ಹೇಳಿ. ತಮ್ಮ ಹೆಸರು? ಸುರೇಶ್ ಅಂತ. ಓಕೆ, ಹೇಳಿ ಸುರೇಶ್. 14 ಜನ ಇದ್ದಾರೆ. 14. ಸೊ 14 ಜನ ಬ್ರೇಕ್ಫಾಸ್ಟ್ ಎಷ್ಟು ಬರುತ್ತೆ ಬೆಳಗ್ಗೆ? ಎಷ್ಟು ಜನರದ್ದು ಬರುತ್ತೆ ಬ್ರೇಕ್ಫಾಸ್ಟ್? ಅದೇ 14 ಜನ ನಾವು ಹೋಗ್ತೇವೆ. ಆಯ್ತು, 14 ಜನ. ಸೊ ಅಪ್ರಾಕ್ಸಿಮೇಟ್ 15 ಜನದ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀವಿ ಪ್ರತಿದಿನ. ನೀವು ನೋಡಿ, ನಾನು 5 ವರ್ಷ ಮುನ್ಸಿಪಾಲಿಟಿಯಲ್ಲಿ ಇದ್ದೇನೆ. ನನಗೆ ಹೇಳ್ಬಿಡಿ ಅದೆಲ್ಲ. ನಾನೀಗ ನಿಮ್ಗೆ ಏನು ಡೈರೆಕ್ಷನ್ ಕೊಡ್ತಾ ಇದ್ದೀನಿ ಅಂದರೆ ಅದೇ ಒಂದು, ನಿಮ್ಮದು ಇತರ ಬಡ ಜನ ಕಾಂಪೊನೆಂಟಲ್ಲಿ ನೀವು ಅವರಿಗೆ ಒಂದು ವೇಳೆ ಅಡುಗೆ ಮಾಡಲಿಕ್ಕೆ ಜನ ಇದಾದರೆ ವ್ಯವಸ್ಥೆ ಮಾಡಲಿಕ್ಕೋಸ್ಕರ ಇತರ ಬಡ ಜನರಲ್ಲಿ ಐಟಮ್ಸ್ ಏನೇನು ಬೇಕು ತಂದೀವಿ. ಐಟಮ್ಸ್ ಅಂದರೆ ಡೇ ಟು ಡೇ ಸಾಮಾನ್ಯ ಅಲ್ಲ, ಸ್ಟವ್ ಮತ್ತು ಅದೇನೇನು ವೆಸಲ್ಸ್ ಅದೇನೇನು ಬೇಕು ಅದರಲ್ಲಿ ತರಿಸಿ. ಒಂದು ಕಟ್ಟಡ ಅಂತೂ ಇದ್ದೇ ಇರ್ತದೆ ಎಲ್ಲರೇ ಒಂದು ಮಾಡಲಿಕ್ಕೋಸ್ಕರ ನಿಮ್ಮ ಮುನ್ಸಿಪಾಲಿಟಿ ಅಕ್ಕಪಕ್ಕದಲ್ಲಿ, ಅದು ಒಂದು ವ್ಯವಸ್ಥೆ ಮಾಡಿಕೊಡಿ. ಆಮೇಲೆ ಅಡಿಗೆ ಡೇ ಟು ಡೇ ಏನಿದೆ ಇವರೇನು ನೀವು ಅಮೌಂಟ್ ಕೊಡ್ತೀರಲ್ಲ ಅದರಲ್ಲಿ ಆಗ್ಬೋದು. ಹ್ಯಾಂಡ್ ಹೋಲ್ಡಿಂಗ್ ಅಂದರೆ ಏನು? ಮತ್ತು ಇದೆಲ್ಲ ಅಲ್ಲ ಹ್ಯಾಂಡ್ ಹೋಲ್ಡಿಂಗ್. ಎಷ್ಟೋ ಸ್ಕೀಮ್ಸ್ ಡೆವಲಪ್ಮೆಂಟಿಗೋಸ್ಕರ ಅಮೌಂಟ್ ಇಡ್ತಾರೆ, ಅದು ಕರೆಕ್ಟಾಗಿ ಸ್ವಲ್ಪ ಯೋಚನೆ ಮಾಡಿ ಮಾಡಿದ್ರೆ ಏನಾರೇ ಆಗ್ತದೆ. ನಾಳೆ ನೀವು ಇಷ್ಟು ಮಾಡಿದ್ರೆ ಮುಂದೆ ಬರೋ ಒಂದು 10 ಮಹಿಳೆಯರಿಗೆ ಕೆಲಸ ಸಿಗ್ತದಲ್ಲ. ಎಲ್ಲ ನಿಮ್ಮ ಯೋಜನೆಯಲ್ಲಿ NULM-ನಲ್ಲಿಗೂ 400 ಜನರಿಗೂ ಏನದು ಎಲ್ಲರಿಗೂ ಬಂದು ಅಡುಗೆ ಮಾಡೋದಿರಲಿಲ್ಲ. ಕೆಲವೊಬ್ರು ಒಳ್ಳೆ ರೀತಿಯಲ್ಲಿ ಇರ್ತಾರೆ, ಬಟ್ ಇಲ್ಲ ಅಂದ್ರೆ ಸೇರಿಸಿ ಅಂತವರಿಗೆ ಗುಂಪಲ್ಲಿ ಸೇರಿಸಲಿಕ್ಕೆ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಯಾವುದೇ ಕಷ್ಟ ಮಾಡೋರಿಗೂ ಸೇರಿಸ್ಬೋದಲ್ಲ. ಕೆಲಸ ಇಲ್ಲದೆ ಎಷ್ಟು ಜನ ತಿರುಗಾಡ್ತಾರೆ. ಸೊ ಅವರಿಗೆಲ್ಲ ಸೇರಿಸ್ಕೊಂಡು ಒಂದು
ಆಫೀಸರ್. ಮತ್ತೆ ಯಾವ್ದು ಬಾಕಿ ಇದೆ? ಕಡಪ. ಮೇಡಮ್ ನಮ್ಮ ಪಾಪ್ಯುಲೇಷನ್ 9,546. 8 ಜನ ನೇರ ಡ್ರೈವರ್ ಅದೆಲ್ಲ ಸೇರಿ ಎಷ್ಟು? ಅದೇ ಈಗ ನೋಡಿ ನಮ್ಮ ಒಟ್ಟಿಗೆ 10 ಜನ. ಓಕೆ, 10 ಜನ ಅಷ್ಟೇ ಇರೋಲ್ಲ? ಅಷ್ಟೇ. ಈಗ ಬ್ರೇಕ್ಫಾಸ್ಟ್ ಎಲ್ಲಿಂದ ಕೊಡಿಸ್ತಾ ಇದ್ದೀರಾ? ಹೋಟೆಲಿಂದ. ಸರ್ಕ್ಯುಲರ್ ಏನು ಫಾಲೋ ಮಾಡ್ತಾ ಇಲ್ಲ? ಮೇಡಮ್ ಸರ್ಕ್ಯುಲರ್ ಮೊನ್ನೆ ಟೆಂಡರ್ ಕರೆದ್ರು ಮೇಡಮ್. ಅವರು ಹೇಳ್ತಾರೆ 35 ರೂಪಾಯಿಗೆ ಆಗಲ್ಲ, ಮತ್ತೆ ಮೊಟ್ಟೆಗಳ ರೇಟ್ ಜಾಸ್ತಿ ಹಾಗೆ ಹೀಗೆ ಅಂತ ಹೇಳಿದ್ರು. ಯಾರು ಹೇಳಿದ್ರು? ನೋಡಿ ಇದೆಲ್ಲ ವಾಪಸ್ ಬಂದೆ. ಈಗ ಯಾರು ಹಾಕುದಿಲ್ಲ. ಆಯ್ತು, ಇನ್ನೊಂದ್ಸಲ ಟ್ರೈ ಮಾಡಿ. ಬಂದಿಲ್ಲ ಅಂದ್ರೆ ನಾನು ಅಲ್ಲಿ ಸೂರ್ಯ ವಿಸಿಟ್ ಬಂದಾಗ ನಾನು ನಿಮ್ಮ ನೀವೆಲ್ಲ ನಿಮ್ಮ ಸಂಘದವ್ರ ಜೊತೆ ಮಾತಾಡಿ ನೋಡ್ತೀನಿ. ಸರಿ. ಸೊ ಈ ಸೇಮ್ ವೆಲ್ಕಮ್ ಮತ್ತೆ ಸುಳ್ಯ ಏನು ಇನ್ಸ್ಟ್ರಕ್ಷನ್ ಇದೆ ನೀವು ಕೂಡ ಅದೇ ಪ್ರಕಾರ ಅವ್ರಿಗೆ ಅದು ವೆಸಲ್ ಎಲ್ಲ ನೀವೇ ವ್ಯವಸ್ಥೆ ಮಾಡಿ. ಬೇರೆ ಯಾವ್ದಾರ ಚಿತ್ರ ಬಡ ಜನ ಕಾಂಪೋನೆಂಟ್ ಅಲ್ಲಿ ಅಥವಾ ಯಾವ್ದಾರೆ ಸಿಂಪಲ್ ಆಗಿ ಈಗ ಮಹಿಳೆಯರೆಲ್ಲ SC ಸಮುದಾಯಕ್ಕೆ ಸೇರಿದವರಂದ್ರೆ ನೀವು ಇವನ್ SC ಕಮ್ಯುನಿಟಿ ಇದೆಯಲ್ಲ, ಕಮ್ಯುನಿಟಿ ಫಂಡ್ ಆಗಿರ್ತಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು ಮಾಡಿ. ಅವರಿಗೂ ಆಗುತ್ತೆ, ಇವರಿಗೂ ಆಗುತ್ತೆ, ಎರಡು ಕಡೆ. ಸೊ ಬ್ರೇಕ್ಫಾಸ್ಟ್ ಆಯಿತು. ನೆಕ್ಸ್ಟ್ ವಿಶ್ರಾಂತಿ ಕೊಠಡಿ ಇರೋದು. ಈಗ ರೂರಲ್ ಸ್ವಚ್ಛತಾ ವರ್ಕರ್ಸ್ ಹೆಂಗೆ ಹೇಳಿ? ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬ್ರೇಕ್ಫಾಸ್ಟ್ ಏನಾದ್ರು ಕೊಡೋ ಪ್ರೊವಿಷನ್ ಇದೆಯಾ ಸ್ವಚ್ಛತಾ ಕಾರ್ಮಿಕರಿಗೆ? ಅಲ್ಲಿ ಅಂದ್ರೆ ಸಂಜೀವಿನಿ ಸಂಘಟನೆ ಮಹಿಳೆಯರ ಜೊತೆ ಒಡಂಬಡಿಕೆ ಮೂಲಕ ಆಗ್ತಾ ಇರೋದು. ಸೊ ಇಲ್ಲ, ನೀವು ನಿಮ್ಮ ಯಾವುದೇ ಸ್ಕೀಮ್ ಅಲ್ಲಿ ಬ್ರೇಕ್ಫಾಸ್ಟ್ ಅಂತ ಫಂಡ್ ಇಲ್ಲ? ಇಲ್ಲ, ಅವರೇ ಕೊಡ್ತೀರಾ ನೀವು? ನಾನು ಹೇಳೋದು ಈಗ ನೋಡಿ, ಮುನ್ಸಿಪಾಲಿಟಿಯಲ್ಲಿ ಪೌರ ಕಾರ್ಮಿಕರು ಮತ್ತೆ ಸ್ವಚ್ಛತಾ ಕಾರ್ಮಿಕರಿಗೆ ಬ್ರೇಕ್ಫಾಸ್ಟ್ ಕೊಡ್ಬೇಕಂತ ಹೇಳಿ ಕಂಪಲ್ಸರಿ ಇದೆ. ಇವರೆಲ್ಲ ಸ್ಕೀಮ್ ಅಲ್ಲಿ ಎಸ್ಪೆಷಲಿ ಈಗ SC ಆ ತರ ರಿಸರ್ವ್ ಆಕ್ಷನ್ ಪ್ಲಾನ್ ಅಲ್ಲೇ ಮಾಡ್ತಾರೆ. 15 SC ಆಕ್ಷನ್ ಪ್ಲಾನ್ ಮತ್ತೆ SFC ಅಲ್ಲಿ ಮಾಡ್ತಿರಲ್ಲ, SCPTSP ಅಲ್ಲಿ ಆ ತರ ಇಟ್ಕೊಂಡು ಅವರು ಬ್ರೇಕ್ಫಾಸ್ಟ್ ಪ್ರೊವಿಷನ್ ಮಾಡ್ತಾರೆ. ಗ್ರಾಮ ಪಂಚಾಯತ್ ಅಲ್ಲಿ ಆ ತರ ಇದೆಯಾ? ಇದರಲ್ಲಿ ಏನಾಗಿದೆ ಅಂತಂದ್ರೆ ಈಗ ಸಹಾಯಕ ಗುಂಪುಗಳು ಮತ್ತೆ ಗ್ರಾಮ ಪಂಚಾಯತ್ ಸಂಘಟನೆ ಒಡಂಬಡಿಕೆ ಮಾಡಿಕೊಂಡು ಆ ಗುಂಪಿಗೆ ಸಂಘಟನೆಗೆ ಏನಾದ್ರು ಕೆಲಸ ಮಾಡ್ತಾರೆ ನಾವು ಅವರ ಖಾತೆಗೆ ಇದರಲ್ಲಿ ಆರೋಗ್ಯ ಸಂಘಟನೆ ಅಲ್ಲ, ನೀವು ಅದು ಹೇಳೋದು ನಿಮ್ಮ ಘಟಕದಲ್ಲಿ ನೀವೆಲ್ಲ ನಿಮ್ಮ ಯಾರೆಲ್ಲ ಮಹಿಳೆಯರು ಕೆಲಸ ಮಾಡಿದ್ರೆ ಅವ್ರಿಗೆ ಬಂದು ಅಮೌಂಟ್ ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ವಿಷಯದಲ್ಲಿ ಅದು ಇಡ್ಲಿಕ್ಕೆ ಅವಕಾಶನೂ ಇಲ್ಲ. ಅಂದ್ರೆ ನೀವು ಮೇ ಬಿ SCPTSP ಅಮೌಂಟ್ ಅಲ್ಲಿ ಇಂಡಿವಿಜುವಲ್ ಇದರಲ್ಲಿ ಹೊರ ಕಾರ್ಮಿಕರಿಗೆ ಎಷ್ಟಿದ್ದಾರೆ? ಸ್ವಚ್ಛತಾ ವರ್ಕರ್ಸ್ ಎಷ್ಟಿರ್ತಾರೆ? ಎಲ್ಲೂ ಇರ್ತಾರೆ ಸ್ವಚ್ಛತಾ ವರ್ಕರ್ ಅಂತ. ಹೊರ ಕಾರ್ಮಿಕರು 4 ಕ್ಲಿಕ್ ಮಾಡೋದು ಅಂದ್ರೆ ಇಲ್ಲ, ವೇಸ್ಟ್ ಕಲೆಕ್ಷನ್ ಇದು ವೇಸ್ಟ್ ಕಲೆಕ್ಷನ್ ಎಲ್ಲ ಮಾಡ್ತಾರೆ. ಅದ್ರ ಜೊತೆ ಬಟ್ ಬೇಸಿಕ್ಸ್ ಬಂದಿದೆ, ಏನಾದ್ರು ಬ್ರೇಕ್ಫಾಸ್ಟ್ ಕೊಡಬೇಕು, ಅವರಿಗೆ ಬೇಕಾಗಿರುವ ಇಕ್ವಿಪ್ಮೆಂಟ್ಸ್ ಕೊಡಬೇಕು ಕೆಲಸ ಮಾಡುವಾಗ, ಆ ತರ ಬಂದಿದೆ. ಅದಿದೆ, ಹೆಲ್ತ್ ಚೆಕಪ್ ಇರಬೇಕು. ಆಯ್ತು, ನೆಕ್ಸ್ಟ್ ಇವರು ಪೌರಕಾರ್ಮಿಕರ ವಿಶ್ರಾಂತಿ ಕೊಠಡಿ ಇದೆ ಎಂಬ ಮುಂದಿನ ಮಾಹಿತಿ ತಿಳಿಸಲಾಗಿದೆ. ಪುತ್ತೂರಲ್ಲಿ ಇದೆಯಾ? ಇದು ಎರಡಿದೆ. ಫೋಟೋಸ್ ಕೊಟ್ಟಿದ್ದಾರೆ. ನೋಡಿ, ಎರಡನೇ ಮೀಟಿಂಗ್ ಆಗಿರೋದ್ರಿಂದ ನಾನು ನೀವು ನೆಕ್ಸ್ಟ್ ಟೈಮ್ ಬರುವಾಗ ಪ್ರೊಸೀಡಿಂಗ್ ಏನಿದೆ ಓದ್ಕೊಂಡು ನೀಟಾಗಿ ಆ ಪ್ರಕಾರ ನಮಗೆ ಅನುಪಾಲನ ಬೇಕು. ಪ್ರೊಸೀಡಿಂಗ್ ಏನೋ ಕಾಟಾಚಾರಕ್ಕೋಸ್ಕರ ಬೇಕಾಗಿದೆ ಇದೆ ಅಂತ ನೀವು ಮೀಟಿಂಗ್ ಆಗಬೇಕು. ಎಲ್ಲರೂ ಅವ್ರ ಕೆಲಸ ಮಾಡ್ತಾ ಇದ್ದೀರ ಅಂದ್ರೆ ಮತ್ತೆ ಮೀಟಿಂಗ್ ಆಗ್ಬೇಕು. ಇನ್ನೊಂದು ಸೂಪರ್ವಿಷನ್ಗೋಸ್ಕರ ಅಷ್ಟೇ ಮೀಟಿಂಗ್ ಇಡೋಲ್ಲ. ಸೂಪರ್ವೈಸ್ ಮಾಡೋರಿಗೆ ಆಗ್ಬೇಕಲ್ಲ ತೃಪ್ತಿಯಾಗಿ ನೀವೆಲ್ಲ ಕೊಟ್ಟಿದ್ದೀರಾ ಅಂತ ಹೇಳಿ. ಸೊ ಕೊಠಡಿ ಇದೆಯಾ? ವ್ಯವಸ್ಥೆ ಏನೇನಿದೆ ಕೊಠಡಿಯಲ್ಲಿ? ಮೇಡಮ್ ಅದಕ್ಕೆ ಈಗ ನಮಗೆ ಡಂಪಿಂಗ್ ಯಾರ್ಡ್ ಇದೆ, ಒಂದು ಇಲ್ಲಿದೆ ಮೇಡಮ್. ಅದರಲ್ಲಿ ಡಂಪಿಂಗ್ ಯಾರ್ಡಲ್ಲಿ ಅವರಿಗೆ ರೆಸ್ಟ್ ರೂಮ್ ಮತ್ತೆ ವಾಶ್ರೂಮ್ ಜೆನ್ಸಿ ಬೇರೆ ಇದೆ, ಮತ್ತೆ ಫಿಮೇಲ್ ಲೇಡೀಸ್ ವರ್ಕರ್ಸ್ಗೆ ಬೇರೆ ಬೇರೆ ಇದೆ. ಮೇಂಟೈನ್ ಯಾರು ಮಾಡ್ತಾರೆ? ನಾವು ಮತ್ತೆ ಅಲ್ಲಿ ವಾಟರ್ ಫೆಸಿಲಿಟಿ ಎಲ್ಲ ಇದೆ, ಕುಡಿಯೋ ಬಿಸಿ ನೀರೆಲ್ಲ ವ್ಯವಸ್ಥೆ ಇದೆ ಎಲ್ಲಿ? ಘಟಕದಲ್ಲಿ ಅಲ್ಲಿ. ಇದು ಇವರು ಬ್ರೇಕ್ಫಾಸ್ಟ್ ಎಲ್ಲ ಎಲ್ಲಿ ಮಾಡ್ತಾರೆ? ಆಫೀಸ್ ಅಲ್ಲಿದೆಯಾ? ಅಲ್ಲಿದೆ, ನಮ್ಮ ಆಫೀಸಲ್ಲಿ ಇದು ಮಾಡ್ತೀವಿ.
ಆಫೀಸಲ್ಲಿ ವಿಶ್ರಾಂತಿ ಕೊಠಡಿ ಇದೆಯಾ ಅವರ ಕಾರ್ಮಿಕರಿಗಾಗಿ? ಆಫೀಸಲ್ಲಿ ಇಲ್ಲ ಮೇಡಮ್, ಇನ್ನೊಂದು ನಮ್ದು ಇಲ್ಲಿ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿದೆ ಮೇಡಮ್, ಅದನ್ನ ಇಟ್ಕೊಂಡು ಡೆವಲಪ್ ಮಾಡ್ತಾ ಇದ್ದೀವಿ. ಮೆಡಿಸಿನ್ ಡೆವಲಪ್ ವಿಶ್ರಾಂತಿ ಕೊಠಡಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ಮೇಡಮ್. ಅವ್ರು ಅಲ್ಲಿ ಬರೋಕ್ಕೆ ಕೇಳ್ತಾ ಇಲ್ಲ ಬಿಕಾಸ್ ಆಫ್ ಸಮ್ ಅದರ್ ರೀಸನ್. ನಾವು ಅದನ್ನು ಎಕ್ಸ್ಟೆಂಡ್ ಮಾಡ್ಬಿಟ್ಟು ಇನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಪಕ್ಕದ. ಅಲ್ಲಿ ವಿಶ್ರಾಂತಿ ಕೊಠಡಿ ನೀವು ರಿಪೇರಿ ಮಾಡ್ತಾ ಇದ್ದೀರಾ? ಅದನ್ನೇ ನಾವು ಇನ್ನೂ ಇಂಪ್ರೂವ್ ಮಾಡ್ತಾ ರಿನೋವೇಟ್ ಮಾಡ್ತೀವಿ. ಈಗ ಆಲ್ರೆಡಿ ಇದೆ ಇದೆ. ಅದು ಉಪಯೋಗ ಯಾರು ಮಾಡ್ತಾ ಇಲ್ಲ? ಇಲ್ಲ, ಅದು ಆ್ಯಕ್ಚುಲಿ ಕಂಟೈನರ್ ಬೇಸ್ಡ್ ಟೈಪ್ ಇತ್ತು ಮೇಡಮ್. ಅದರಲ್ಲಿ ಮೊದಲೊಂದು 2-3 years ಬ್ಯಾಕ್ ಮಾಡಿರೋದು. ಬಟ್ ಸ್ವಲ್ಪ ಅಲ್ಲಿ ಸೆಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮೇಡಮ್ ಅದಕ್ಕೆ ನಾವು ಇದು ಹೊರಗಡೆ ತುಂಬ ಜಾಗ ಇದೆ, ಅಲ್ಲಿಗೆ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೇವೆ. ಈಗ ನೋಡಿ, ವಿಶ್ರಾಂತಿ ಕೊಠಡಿ ಅಂದರೆ ರೆಸ್ಟ್ ಮಾಡಲಿಕ್ಕೆ ಒಂದು ಫೆಸಿಲಿಟಿ ಇದೆ. ಅಲ್ಲಿ ಏನು ನೀವು ಏನು ಹೇಳಿದ್ದೀರಾ, ಏನಿದೆ ಅಂತ ಕಂಟೈನರ್ ಟೈಪ್ ಅದು ಕ್ಲೋಸ್ ಸ್ಪೇಸ್ ಇದೆ ಮೇಡಮ್. ಅದಕ್ಕೆ ಆ ಥರ ಇಸ್ ಇಟ್ ಸಮ್ ಕಂಫರ್ಟಬಲ್ ಪ್ಲೇಸ್? ಇಸ್ ಇಟ್ ಅ ಕಂಫರ್ಟಬಲ್ ಪ್ಲೇಸ್ ಕಂಟೈನರ್ ಒಳಗಡೆ ಹೋಗಿ ಇದು ಮಾಡಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಮಾಡಿರೋದು ಮೇಡಮ್ ಅವರಿಗೆ? ಇಲ್ಲ ನೋಡಿ, ಅದು ಐ ಆಮ್ ನಾಟ್ ದ ಒನ್ ಟೆಲ್ಲಿಂಗ್. ಸರ್ಕಾರದಿಂದ ಇದೆ ಒಂದು ವಿಶ್ರಾಂತಿ ಕೊಠಡಿ ಇರಬೇಕು, ಒಂದು ಬೆಡ್ ಮತ್ತೆ ಬೇಸಿಕ್ ಕೂಡೋದು, ನೀರು, ವಾಶ್ರೂಮ್, ಇಷ್ಟು ಒಂದು ಫೆಸಿಲಿಟೀಸ್ ಇರೋ ಒಂದು ರೂಮ್ ಇರಬೇಕಂತಿದೆ. ಆ ರೂಮ್ ಇರಬೇಕಂತಿರೋದಕ್ಕೆ ಯಾವುದೋ ಒಂದು ಕಂಟೈನರ್ ಇಟ್ಬಿಟ್ರೆ ಆಯ್ತಾ? ಇದಕ್ಕೆ ಇಲ್ಲ, ಗೊತ್ತಿದೆ ಅದು ರೆಡಿಮೇಡ್ ಆಗಿರ್ಬೇಕು ಕೇಂದ್ರ ಕಂಟೈನರ್ ಕಂಫರ್ಟೇಬಲ್ ಇದ್ದಿದ್ದು ಮಾಡಿ ವ್ಯವಸ್ಥೆ ಸರಿ ಅದಾಗಬೇಕು. ಅದಕ್ಕೆ ಆಲ್ರೆಡಿ ಹೊಸದಾಗಿ ಮಾಡ್ಬೇಕಂತ ಏನಿಲ್ಲ, ಎಕ್ಸಿಸ್ಟಿಂಗ್ ಕೂಡ ನಿಮ್ದು ಯಾವುದೋ ಒಂದು ರೂಮ್ ಉಪಯೋಗ ಮಾಡದೇ ಇರೋದಿರುತ್ತೆ, ಅದರಲ್ಲಿ ಒಂದು ಬೆಡ್, ಒಂದು ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಅದು ಇದು ಇಟ್ಬಿಟ್ರೆ ಆಯ್ತಾ? ಸರಿ. Temporary ಆಗಿ you can do the provision. Apart from this, we have other two. See, the purpose should be met. ಈಗ ಪೌರ ಕಾರ್ಮಿಕರು ಸಿಟಿಯಲ್ಲಿ ಕೆಲಸ ಮಾಡ್ತಾರೆ, ನಿಮ್ಮ ಘಟಕ ಎಷ್ಟು ದೂರ ಇದೆ? ಎಲ್ಲರಲ್ಲಿ ಹೋಗ್ತಾರೆ. ಎಷ್ಟು ದೂರ ಇದೆ ಇಲ್ಲಿಂದ? 4.5. ಆಯ್ತು, 4 ಕಿಲೋಮೀಟರ್ ಅಲ್ಲಿ ಹೋಗಿ ಬರ್ತಾರ ವಿಶ್ರಾಂತಿ ಮಾಡಿ? ಶುಡ್ ಬಿ ಪ್ರಾಕ್ಟಿಕಲಿ ಫೀಸಿಬಲ್. ಅವ್ರು ಇಲ್ಲಿ ಕೆಲಸ ಮಾಡಿದ್ರೆ ಯಾವಾಗ ಅವ್ರಿಗೆ ರೆಸ್ಟ್ ಮಾಡಬೇಕು, ಬಂದು ರೆಸ್ಟ್ ಮಾಡ್ಲಿಕ್ಕಿರೋ ಜಾಗ ಅದು, ಆ ಥರ ಒಂದು ಅರೇಂಜ್ಮೆಂಟ್ ಆಗಬೇಕು ನಿಮ್ಮಲ್ಲಿ. ನೆಕ್ಸ್ಟ್ ಇವರು ಬೆಳ್ತಂಗಡಿ ವಿಶ್ರಾಂತಿ ಕೊಠಡಿ ಇದೆಯಾ? ಫೋಟೋಸ್ ಏನಿದೆ ವಿಶ್ರಾಂತಿ ಕೊಠಡಿಯಲ್ಲಿ ಹೇಳಿ? ಸಪರೇಟ್ ಮಹಿಳೆಯರಿಗೆ ಮತ್ತು ಪುರುಷರಿಗೆಲ್ಲ ಸಪರೇಟ್? ಮಹಿಳೆಯರಿಲ್ಲ. ಓಕೆ, ಚೆನ್ನಾಗಿದೆ ವ್ಯವಸ್ಥೆ. ಸ್ವಲ್ಪ ಅದನ್ನು ರಿಪೇರಿ ಮಾಡಲಿಕ್ಕೆ ಅದಕ್ಕೆ ಹೇಳಿದೆ. ಓಕೆ, ಅದರಲ್ಲಿ ನೀವು ನಿಮ್ಮ ಯಾವುದರ ಒಂದು ಫಂಡಲ್ಲಿ ಮಾಡಿ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಇಲ್ಲ, ಬಸ್ ಸ್ಟ್ಯಾಂಡ್ ಕಂಪೇರಿಂಗ್ ಹೋಗ್ತಾ ಅಂತ ಹೇಳ್ತಾರೆ. ಏನಾದರೂ ಇಲ್ಲ, ಅದು ಬಿಟ್ಟು ಮಾಡ್ತಾರೆ ಅಂತ ಹೇಳ್ತಾರೆ. ಆಯ್ತು, ಡಿಲೇ ಆಗೋದಕ್ಕೆ ಅದು ಒಂದು ಆಗಬೇಕು. ಸೂರ್ಯ ವಿಶ್ರಾಂತಿ ಕೊಠಡಿ ಉಪಯೋಗ ಮಾಡ್ತಾ ಇದ್ದಾರೆ? ಓಕೆ, ಮಾಡ್ತಾ ಇದ್ದಾರೆ. ಫೋಟೋಸ್ ಎಲ್ಲ ಕೊಟ್ಟಿಲ್ಲ. ನೆಕ್ಸ್ಟ್ ಕಂಪ್ಲೈನ್ಸ್ ಕೊಡಿಬೇಕು. ಫೋಟೋಸ್ ಕಡಪ ಪಕ್ಕದಲ್ಲೇ ಬೆಳಗ್ಗೆ ಕೂತಲ್ಲೇ ಲೇಡೀಸ್ ಇಲ್ಲ ಮೇಡಮ್, ಜೆಂಟ್ಸ್ ಮಾತ್ರ. ಬೆಡ್ ಮತ್ತೆ ಲೇಡೀಸ್ ಯಾರು ಸ್ವಚ್ಛತಾ ಸಿಬ್ಬಂದಿಯವರಿಗೆ ಸುರಕ್ಷಾ ಉಪಕರಣಗಳನ್ನು ಕೈಗೊಳ್ಳಬೇಕು ಬಗ್ಗೆ ಮಾಹಿತಿ ತಿಳಿಸಲಾಗಿದೆ. ಅದ್ರ ಬಗ್ಗೆ ಹೇಳಿ. ಈಗ ಮಳೆಗಾಲ ಕೊಟ್ಟಿದ್ರೆ ಮುಟ್ಟಿರೋದು ಏನಿದೆ? ನೀವು ಖರೀದಿ ಮಾಡಿದ ರಿಸಿಪ್ಟ್ ಏನಾದ್ರು ಇದೆಯಾ? ಇದು ಪ್ರೊಸೀಡಿಂಗ್ ಹೋಗಲ್ಲ. ಪ್ರೊಸೀಡಿಂಗ್ ಹೋದಲ್ಲಿ ಏನಂತ ಕೇಳ್ತಾ ಇದ್ದೀನಿ ನಾನು ಮೀಟಿಂಗ್ ಬಗ್ಗೆ. ಇಟ್ ಇಸ್ ರಿಟರ್ನ್ ಅಲ್ಲ, ಕ್ಲಿಯರ್ ಆಗಿ ಛಾಯಾಚಿತ್ರದೊಂದಿಗೆ ಸಬ್ಮಿಟ್ ಮಾಡಿ ಅಂತ ಬರೆದಿ ಅದು ಮಾಡಿ ಅದರ ಪ್ರಕಾರ. ಇವರು ಪುತ್ತೂರು ರಿಪೋರ್ಟ್ ಕೊಟ್ಟಾಗಿದೆ. ಈಗ ಕೊಟ್ಟಿದ್ದೀವಿ. ಯಾವಾಗ ಕೊಟ್ಟಿರೋದು? ಒಂದು ಡ್ರೈವರ್ಸ್ಗೆಲ್ಲ ಒಂದು ವೀಕ್ ಬ್ಯಾಕ್ ಕೊಟ್ಟಿದ್ವಿ, ಮತ್ತೆ ವರ್ಕರ್ಸ್ಗೆಲ್ಲ ಮೊದಲು ಬಿಫೋರ್. ಬೇರೆ ಎಕ್ವಿಪ್ಮೆಂಟ್ಸ್ ಸಫಿಷಿಯಂಟ್ ಇದೆ ಕೊಡ್ತಾ ಇದ್ದೀರಾ? ಪ್ರತಿ ವರ್ಷ ಕೊಡ್ತೀರಾ? ಹೆಂಗೆ ಅಲ್ಲ, ಆಸ್ ಪರ್ ದ ರಿಕ್ವೈರ್ಮೆಂಟ್ ಕೊಡ್ತೀರಾ? ಸ್ಟಾಕಲ್ಲಿ ಇದೆ ಮೇಡಮ್. ಇಲ್ಲ, ಕೆಲವೊಂದು ಕಡೆ ಏನಾಗುತ್ತೆ, ಮಳೆಗಾಲ ಮುಗಿದ್ಮೇಲೆ ರೇನ್ಕೋಟ್ ಕೊಡ್ತಾರೆ. ಆ ಥರ ಆಗ್ತಾ ಇದೆಯಾ? ಸಿಗ್ತಾ ಇದೆಯಾ?
ಕೆಲಸ ಮಾಡುವಾಗ ಇದು ಮಾಡ್ಬೋದು ಅಂತ ಹೇಳಿ ಸ್ವಲ್ಪ ಖರೀದಿ ಮಾಡುವಾಗ ಅವರಿಗೂ ಗಮನದಲ್ಲಿ ಅಲ್ಲೇ ಪ್ರೊವೈಡ್ ಮಾಡಿ ಉಪಯೋಗಿಸ್ತಾ ಇದ್ದಾರಾ ಮಾಡುವಾಗ ಕೆಲಸ ಮಾಡುವಾಗ ಆಗ್ತಾ ಇದ್ದಾರಾ? ನೆಕ್ಸ್ಟ್ PKGB ಪ್ರೋಗ್ರೆಸ್ ಅಂತ ಹೇಳಿದ್ದೆ ನಾನು ಎಲ್ಲ ಮುನ್ಸಿಪಾಲಿಟಿದು ಏನು ಕೊಟ್ಟಿದ್ದಾರೆ PKGB ಪ್ರೋಗ್ರೆಸ್ ಮಾಡ್ತೇವೆ ವಾರ್ಷಿಕವಾಗಿ ಮಾಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ನೋಡಿ. ಈಗ ಸ್ವಲ್ಪ PKGB ಪುತ್ತೂರಲ್ಲಿ ಎಷ್ಟು ಕಡೆ ನಡೀತಾ ಇದೆ ಪ್ರಾಜೆಕ್ಟ್, ಎಷ್ಟು ಅಪ್ರೂವ್ ಆಗಿದೆ, ಎಷ್ಟು ನಡೀತಾ ಇದೆ, ಎಷ್ಟು ಕಂಪ್ಲೀಟ್ ಆಗಿದೆ ಹೇಳಿ. ಅವರ ಕಾರ್ಮಿಕ ಗೃಹವಾಗಿ ಅಪ್ರೂವ್ ಆಗಿರೋ ಪ್ರಾಜೆಕ್ಟ್ಸ್ ಎಷ್ಟಿದೆ ಮೇಡಮ್? ಇದರಲ್ಲಿ ಇಂಡಿವಿಜುವಲ್ ಅರ್ವ ಇರಲಿಲ್ಲ ಮೇಡಮ್. ನಮಗೆ G+2 4 ಮಾಡಿದ್ವಿ 16 G+ ಅವರಿಗೆ 4 ಕಾರ್ಮಿಕರಿಗೆ ಟೋಟಲ್ G+4 ಇದರಲ್ಲಿ ಅವರಿಗೆ ಅಪ್ರೂವ್ ಆಗಿದೆ. PKGB ಸ್ಟೇಟ್ ಅಪ್ರೂವಲ್ ಆಗುತ್ತಲ್ಲ, ಇಷ್ಟು ಪೌರ ಕಾರ್ಮಿಕರಿಗೆ ಮನೆ ಅಪ್ರೂವ್ ಆಗಿದೆ ಅಂತ ಬರುತ್ತೆ. ಅದು ಎಷ್ಟು ಜನರಿಗೆ ಅಪ್ರೂವಲ್ ಇದೆ? ಯಾರಿಗಿಲ್ಲ ಅರ್ವರಿಲ್ಲ ಮೇಡಮ್. ಯಾರು ನೋನ್ ಇಸ್ ಕಲೆಕ್ಟ್ ಅಂದ್ರೆ ನಿಮ್ಮಲ್ಲಿ ಇರೋ ಪರ್ಮನೆಂಟ್ ಪೌರ ಕಾರ್ಮಿಕರು ಎಷ್ಟು ಜನ ಇದ್ದಾರೆ? ಟೋಟಲ್ 40 ಜನರಿಗೂ ಮನೆ ಇದೆಯಾ? ಇದೆ. ಅವ್ರಿಗೆ ವೇಕೆಂಟ್ ಲ್ಯಾಂಡ್ ಇದೆ, ಸೈಟ್ ಇಲ್ಲ ಮೇಡಮ್. ಸೈಟ್ ಇಂಡಿವಿಜುವಲ್ ಅವ್ರಿಗೆ ಇಟ್ಕೊಡೋಕ್ಕೆ ಸೈಟ್ ಬೇಕು ನೋಡಿ. ಎರಡಿದೆ. ನಿಮ್ಮ ಹೌಸಿಂಗ್ ಕನ್ಸಲ್ಟೆಂಟ್ ಎಲ್ಲಿದ್ದಾರೆ? ಅವ್ರು ಯಾಕೆ ಬಂದಿಲ್ಲ ಮೀಟಿಂಗ್ಗೆ? ಸೈಟ್ ಇಲ್ಲದವರಿಗೆ ಸೈಟ್ ಕೊಡಲಿಕ್ಕೆ ಅವಕಾಶ ಇದೆ, ಸೈಟ್ ಇದ್ದವರಿಗೆ ಮನೆ ಕಟ್ಟಲಿಕ್ಕೆ ಅವಕಾಶ ಇದೆ, ಹೌದಾ? ಸೊ ಅದು ಈಗ 40 ಜನರಿಗೂ ಏನು ಇಲ್ಲದಿದ್ರೆ ಇದರ ಅವ್ರಿಗೆ ನಿವೇಶನದಲ್ಲಿ ಮನೆ ಸ್ಯಾಂಕ್ಷನ್ ಆಗಬೇಕು, ಐದರ್ ನಿವೇಶನ ಮನೆ ಎರಡು ಸ್ಯಾಂಕ್ಷನ್ ಆಗಬೇಕು. ಆ್ಯಂಡ್ ಒಂದು ಮನೆ ಕಟ್ಟಲಿಕ್ಕಾಗಿನೇ 6 lakhs ಸಮಥಿಂಗ್ ಸ್ಟೇಟಿಂದ ಬರುತ್ತೆ. ಅದು ನೀಟಾಗಿ ಸ್ಟೇಟಿಂದ ಅಪ್ರೂವಲ್ ಆಗಿರೋ ಲಿಸ್ಟ್ ನಿಮ್ಮಲ್ಲಿ ಇರುತ್ತೆ. ಆ ಯೋಜನೆ ನೋಡ್ಲಿಕ್ಕೆ ಒಬ್ರು ಇದ್ದಾರೆ, ಬೇರೆ ಪರ್ಸನ್ ಯಾಕೆ ಬಂದಿಲ್ಲ? ಅದು ನೋಟಿಸ್ ಒಂದು ಇಶ್ಯೂ ಮಾಡಿ ಅವರಿಗೆ. ಸುಳ್ಳು ಹೇಳಿ PKGB ನೀವು ಕಳಿಸ್ಕೊಟ್ಟಿಲ್ಲ ನೀವು ಸ್ಟೇಟಿಗೆ, ಹೊಸದಾಗಿ ಅಪಾಯಿಂಟ್ ಆಗಿರೋದು ಅದು. ಓಕೆ, ಈಗ ಆಲ್ರೆಡಿ ಅಪ್ರೂವ್ ಆಗಿರೋದು ಯಾವುದು ಇಲ್ಲ. ನಿಮ್ಮ ಯಾರು ನೋಡ್ತಾರೆ ಹೌಸಿಂಗ್ PKGB ಆಫೀಸಲ್ಲಿ ಯಾರು ನೋಡ್ತಾರೆ? ನೆಕ್ಸ್ಟ್ ಮೀಟಿಂಗ್ ಬಂದಾಗ ವಿತ್ ರಿಪೋರ್ಟ್ ವಿತ್ ಮಾಹಿತಿ ಬರಬೇಕು. ಎಷ್ಟು ಪರ್ಮನೆಂಟ್ ಪೌರ ಕಾರ್ಮಿಕರು ಇದ್ದಾರೆ ನಿಮ್ಮಲ್ಲಿ? 9 ಜನ. ಆಯ್ತು, ಮಾಹಿತಿ ತಗೊಂಡು ಬನ್ನಿ ನೆಕ್ಸ್ಟ್ ಮೀಟಿಂಗ್. ನೋಡಿ, ಈಗ ಹೊಸದಲ್ಲ, ಲಾಸ್ಟ್ ಟೈಮ್ ಬಂದಿರೋದು. ಮೊನ್ನೆ ಲಾಸ್ಟ್ ಇಯರ್ ಪರ್ಮನೆಂಟ್ ಮಾಡಿರೋದು ಲಿಸ್ಟ್ ಕಳಿಸ್ಕೊಡಿ ಅಂತ ಸ್ಟೇಟಿಂದ ಸೆಕ್ರೆಟರಿ ಮಾಡೋದ್ರಿಂದ ಬಂದಿದ್ದು, ಹೌದಾ? ಅದಿನ್ನೂ ಹೋಗಿಲ್ವಾ ಇಲ್ಲಿಂದ? ಇಲ್ಲ, ನಿಮ್ದು ಈಗ ಪರ್ಮನೆಂಟ್ ಪೌರ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಮುನ್ಸಿಪಾಲಿಟಿಯಲ್ಲಿ? 8 ಜನರಲ್ಲಿ ಎಷ್ಟು ಜನರಿಗೆ ಈಗ ಮನೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಅಥವಾ ಸ್ವಂತ ಮನೆಯಲ್ಲಿ ಇರ್ತಾ ಇದ್ದಾರೆ? ಮತ್ತೆ ಯಾಕೆ ಜಾಗ ಬೇಕು ನಿಮಗೆ? ಇಲ್ಲ, ಐದರ್ ನೋಡಿ, 2 ಥಿಂಗ್ಸ್ ಇದೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಮನೆ ಇಲ್ಲಾಂದ್ರೆ ಮನೆ ಕೊಡಬೇಕಂತ ಯೋಜನೆ. ಅದರಲ್ಲಿ ಹಿಂದೆ ಕೆಲವುದೆಲ್ಲ ಅಪ್ರೂವ್ ಆಗಿದೆ. ಹೊಸದು ಈಗ ಮೊನ್ನೆ ಲಾಸ್ಟ್ ಇಯರ್ ಅಪಾಯಿಂಟ್ ಪರ್ಮನೆಂಟ್, ಲಾಸ್ಟ್ ಇಯರ್ ಎಷ್ಟು ಜನ ಪರ್ಮನೆಂಟ್ ಆಗಿದ್ದಾರೆ ನಿಮ್ಮಲ್ಲಿ? ಮತ್ತೆ 8 ಜನರಿಗೂ ಮನೆ ಇಲ್ಲ ಅಂತಾನೆ ಅರ್ಥ. ಸೊ ಅದಕ್ಕಾಗಿಯೇ ನೀವು ಲ್ಯಾಂಡ್ ಪ್ರಪೋಸಲ್ ತಹಸೀಲ್ದಾರಿಗೆ ಬರ್ತಿರೋದು 8 ಜನರಿಗೆ ಇದು ಮಾಡಲಿಕ್ಕೋಸ್ಕರ. ಎಷ್ಟು ಸೆನ್ಸ್? ಸಪರೇಟ್ ಕಾಂಪ್ಲೆಕ್ಸ್ ಯಾಕೆ? ಇಲ್ಲ, PKGBಯಲ್ಲಿ ನೀವು ಅದು ಎರಡೂ ಸೇರಿ ಇದು ಮಾಡ್ಬೋದು. ಯಾಕೆ ಅದು ಮುಂದೆ ಮಾಡಿಲ್ಲ? ಅದು ನನ್ನ ಮಟ್ಟಿಗೆ ಎಲ್ಲ ಮುಂದೋಗಿದೆ, ಹೌದಲ್ಲ? ನಾವು ಲಿಸ್ಟ್ ಮಾಡಿ ಕಳಿಸ್ಕೊಡೋದು PKGB ಮನೆಗಳದ್ದು ಅವಾಗೆ ಮುಂದೋಗಿದೆ. ಯಾವಾಗ? ಡಿಸೆಂಬರಲ್ಲಿ 2024 ಆ್ಯಂಡ್ ಯಾರು ಜೂನ್ 25. ಅದರಲ್ಲಿ ನೀವು ನಿವೇಶನಕ್ಕಾಗಿ ಅಷ್ಟೇ ಬಂದರೆ ಆ ಫಂಡ್ ಏನಿದೆ 6 lakhs ಮನೆಗಾಗಿ ಬರೋದಲ್ಲ PKGBದು. PKGB ಕಾಂಪೊನೆಂಟ್ 6 lakhs ಪ್ಲಸ್ ಸಮಥಿಂಗ್.
ಅದರಲ್ಲಿ ಇನ್ನು ನೀವು ಅಪ್ಲೈ ಮಾಡಿಲ್ಲ ಅಂತ ಅದ್ರಲ್ಲಿ ಬಂದ್ಬಿಡ್ತದಲ್ಲ, ಆ ಸ್ಟೇಟಸ್ ತಗೊಂಡು ಯಾರು ನೋಡ್ತಾರೆ ಹೌಸಿಂಗ್? ಓಕೆ, ಆ 8 ಜನರದ್ದು ಏನಿದೆ ಕರೆಕ್ಟಾಗಿ ವಿತ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಮೀಟಿಂಗಲ್ಲಿ ಬರಬೇಕು. ನೀಟಾಗಿ ಟೋಟಲಿ ನಿಮ್ಮ ಪೌರ ಕಾರ್ಮಿಕರು ಎಷ್ಟಿದೆ ಅಂತ ಒಂದು ಚೆಕ್ ಲಿಸ್ಟ್ ಇದೆ, ನಿಮ್ಗೆ ಗೊತ್ತಿದೆ ಅಲ್ಲ, ಯಾರಿಗೆ ಮನೆ ಬೇಕು ಬೇಡ ಅಂತ ಚೆಕ್ ಲಿಸ್ಟ್ ಪ್ರಕಾರ ಮ್ಯಾಚ್ ಆದರೆ ಬೇರೆ ಎಲಿಜಿಬಲ್. ನಿವೇಶನ ಇಲ್ಲಾಂದ್ರೆ ನೀವು ನಿವೇಶನಕ್ಕೆ ಆಗಿ ಇದು ಒಂದು DPR ಮಾಡಿ ಕಳ್ಸ್ಕೊಡ್ಬೇಕಲ್ಲ ಪ್ರಪೋಸಲ್, ಹೌದಲ್ಲ? ಇವಾಗ ಮೇಕ್ ಅ DPR ಸ್ಟೇಟಿಂಗ್ ನಾವು ಬೆನಿಫಿಷರಿ ಲಿಸ್ಟ್ ಕೊಡುವಾಗ ಅದ್ರ ಜೊತೆ DPR ಕಳ್ಸ್ಕೊಡ್ಬೇಕಲ್ಲ, ಅದೇನೂ ಆಗಿಲ್ಲ, ಅದೆಲ್ಲ ರೆಡಿ ಮಾಡಿಸಿ ನೆಕ್ಸ್ಟ್ ಮೀಟಿಂಗಲ್ಲಿ ನಮ್ಗೆ ಪ್ರಪೋಸಲ್ ನಿಮ್ಮಿಂದ ಹೋಗಿರ್ಬೇಕು ಸ್ಟೇಟಿಗೆ ವಿತ್ ಲ್ಯಾಂಡ್ ಅಪ್ರೂವಲ್. ಅದು ಒಂದು ನೋಟ್ ಮಾಡಿ. DPR ಸಮೇತ ಎಲಿಜಿಬಲ್ ಬೆನಿಫಿಷರಿ ನೇಮ್ ವಿತ್ DPR ಸ್ಟೇಟಿಂಗ್ ಪ್ರಪೋಸಲ್ ಹೋಗಿರಬೇಕು. ನಿಮ್ಮ ಒಬ್ಬರೇ ಪರ್ಮನೆಂಟ್ ಇರುವ ಒಬ್ಬರಿಗೆ ಮನೆ ಇದೆ. ಗುತ್ತಿಗೆ ಆಧಾರದಲ್ಲಿ ಸ್ವಚ್ಛತಾ ಸಿಬ್ಬಂದಿಗಳಿಗೆ ESI ಮತ್ತು PF ಕಡಿತವಾಗಿರುವುದಾಗಿ ಇಂದಿನ 3 ತಿಂಗಳ ಮಾಹಿತಿಯನ್ನು ಕಾರ್ಮಿಕ ಅಧಿಕಾರಿಗಳು ಅವರಿಗೆ ಪಡೆದು ಸಲ್ಲಿಸಲು ತಿಳಿಸಲಾಗಿದೆ. ಓಕೆ, ಅದು ಕಾರ್ಮಿಕ ಅಧಿಕಾರಿಗಳು ಮೇಡಮ್, ಅದು ಪುತ್ತೂರಲ್ಲಿ ಒಂದೇ ಗುತ್ತಿಗೆ ಅವ್ರು ಕೊಡ್ತಾ ಇದ್ದಾರೆ. ESI PF 15 ಜನ ಮಾತ್ರ ಇದ್ದಾರೆ. ಪುತ್ತೂರಲ್ಲಿ ಮಾತ್ರ ಇದೆ, ಮತ್ತೆಲ್ಲ ಗುತ್ತಿಗೆ ಇಲ್ಲ. ಪುತ್ತೂರಲ್ಲಿ ಎಷ್ಟು ಜನ ಇದ್ದಾರೆ? 15 ಜನ. ನಮ್ಮಲ್ಲಿ ಪರ್ಮನೆಂಟ್ 40 ಮತ್ತು ಡೈರೆಕ್ಟ್ ಪೇಮೆಂಟ್ ಅಂತ 11 ಜನ ಇದ್ದಾರೆ ಪೌರ ಕಾರ್ಮಿಕರಲ್ಲಿ. ಮತ್ತು ಡ್ರೈವರ್ಸ್ 18 ಮತ್ತು 2 ಜನ ಸೂಪರ್ವೈಸರ್ಸ್ 20 ಔಟ್ಸೋರ್ಸಲ್ಲಿ. ಅವ್ರು 20 ಜನರಲ್ಲೂ ಆಗ್ತಾ ಇದೆಯಾ? ಆಗ್ತದೆ. ESI PF ಎಲ್ಲ ಆಗ್ತಾ ಇದೆಯಾ? ಬೇರೆ ಕಡೆ ಔಟ್ಸೋರ್ಸಲ್ಲಿ ಯಾರು ಇಲ್ವಾ? ಔಟ್ಸೋರ್ಸಲ್ಲಿ ಯಾರು? ನೀವು SWM ಅಲ್ಲಿ ಏನು ತಗೊಂಡಿಲ್ವಾ ಔಟ್ಸೋರ್ಸಲ್ಲಿ? ಪೌರ ಕಾರ್ಮಿಕಲ್ಲ, ನಾನು ಲೋಡರ್ಸ್ ಕ್ಲೀನರ್ಸ್ ಪರ್ಮಿಷನ್ ಕೊಡ್ತಾರೆ. ಇರ್ಬೇಕಲ್ಲ. ಡ್ರೈವರ್ಸ್ದೇ ಮಾಹಿತಿ ಯಾರು? ಅದೇ ಏಜೆನ್ಸಿ ಕಟ್ ಮಾಡ್ತಾ ಇದ್ದಾರೆ ಅಂತ, ಕಟ್ ಮಾಡಿ ESI ಕಟ್ತಿದ್ದಾರೆ ಅನ್ನೋದು ನಾನು ಲೇಬರ್ ಇನ್ಸ್ಪೆಕ್ಟರ್ ಇಂದ ಒಂದು, ನೀವು ಲೇಬರ್ ಇನ್ಸ್ಪೆಕ್ಟರ್ಗೆ ನೀವು ಕೊಡ್ತಾ ಇರೋದು ಕೊಟ್ಟು ಅವರಿಂದ ನನಗೊಂದು ಮಾಹಿತಿ ಬೇಕಂತ ಹೇಳಿರೋದು. ಏನಾಗುತ್ತೆ ಏಜೆನ್ಸಿಯಲ್ಲಿ ಒಂದೊಂದ್ಸಲ ESI PF ಕಟ್ಟಲ್ಲ, ಆ ಥರ ಇದೆ. ಕಟ್ತಾ ಇದ್ದಾರೆ. ಅದು ನಾವು ಲಾಸ್ಟ್ ಇಯರ್ ಎಲ್ಲ ಮಾಡಿದಾಗ ಇಷ್ಟ ಅಂದ್ರೆ ಇವರು ಪ್ರತಿ ತಿಂಗಳನ್ನು ಅವ್ರು ಕಟ್ಟಿದ ನಂತರನೇ ಇವ್ರು ನೆಕ್ಸ್ಟ್ ಪ್ರೀವಿಯಸ್ ಮಂತ್ ಸಬ್ಮಿಟ್ ಆಗಬೇಕು. ಅದು ರೂಲ್ ಪ್ರಕಾರ ಅದು ನೀವು ಹೇಳಿದ್ದು ಕರೆಕ್ಟ್, ಬಟ್ ಆ ಥರ ಆಗದೆ ಇರೋದು ಎಷ್ಟೊಂದು ಕಡೆ ಇದೆ. ಪುತ್ತೂರಲ್ಲಿ ಆಗ್ತಾ ಇದ್ರೆ ಇಟ್ ಇಸ್ ಗುಡ್. ಮೇಡಮ್, ಬಿಲ್ ಕೊಡುತ್ತೀವಿ ಪ್ರೀವಿಯಸ್ ಮಂತ್ ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಮಂತ್ ಬಿಲ್ ಕೊಡೋದು. ಅದು ರೂಲ್ ಇರೋದು. ಅಲ್ಲ, ಸಬ್ಮಿಷನ್ ನಮಗೆ ಆ ಥರ ನೀವು ಮಾಡಿದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಆ ಥರ ಆಗದೆ ಇರೋದು ಕೂಡ ಬಹಳಷ್ಟು ಇದೆ ಅಂತ ನಾನು ಹೇಳ್ತಾ ಇರೋದು. ಏಜೆನ್ಸಿ ಅವ್ರು ಬಿಲ್ ಕೊಟ್ಟ ಮೇಲೆ ಇಮಿಡಿಯೇಟ್ ಆಗಿ ಅಪ್ರೂವ್ ಮಾಡಿಬಿಡ್ತಾರೆ. DDOs ESI ಕಟ್ಟಾಗಿದೆ, ESI ಚಲಾನಲ್ಲಿ ESI ಕಟ್ಟಿದ್ದಾರೆ ಅಂತ ಯಾರು ನೋಡೋದಿಲ್ಲ ಅಷ್ಟು ಔಟ್ಸೋರ್ಸ್ ಸ್ಟಾಫ್ ಬಂದಾಗ. ಸೊ ಅದು ನಿಮ್ಮಲ್ಲಿ ಇವ್ರಲ್ಲಿ ಕೂಡ ಡ್ರೈವರ್ಸ್ 5 ಜನ ಇದ್ದಾರೆ, ಸುಳ್ಯ 4 ಜನ ಟೋಟಲ್ ಔಟ್ಸೋರ್ಸ್ ಸ್ಟಾಫ್. ಪೌರ ಕಾರ್ಮಿಕರು ಅಷ್ಟೇ ಅಲ್ಲ, ನಾನು ಹೇಳೋದು ಎಲ್ಲ ಸ್ವಚ್ಛತಾ ಡ್ರೈವರ್ ಆಗಲಿ ಕ್ಲೀನರ್ ಆಗಲಿ ಎನಿ ವರ್ಕರ್ ಅಸೋಸಿಯೇಟೆಡ್ ವಿತ್ ಸ್ವಚ್ಛತಾ ಕಾರ್ಯದಲ್ಲಿದ್ದ ಯಾವುದೇ ಔಟ್ಸೋರ್ಸ್ ಸಿಬ್ಬಂದಿ ನಾನು ಔಟ್ಸೋರ್ಸ್ ಅಷ್ಟೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು. ಸೊ ಅದು ನಿಮ್ದು ಎಷ್ಟು ಜನ ಇದ್ದಾರೆ ಪಟ್ಟಿ ಲೇಬರ್ ಇನ್ಸ್ಪೆಕ್ಟರ್ ಅವರಿಗೆ ಕೊಟ್ಟು ಈಗ ಲಾಸ್ಟ್ ಮಂತ್ವರೆಗೂ ನೀವು ನೋಡಿ ಕೊಡ್ತಾ ಇದ್ದೀರಾ ಪೇಮೆಂಟ್ ಕಟ್ಟಿದ್ದೆ ಅಷ್ಟೇ ನೀವು ಅಮೌಂಟ್ ರಿಲೀಸ್ ಮಾಡ್ತಾ ಇರೋದು, ಅದು ಒಂದು ಅವ್ರಿಗೆ ಕೊಡಿ. ನಾವು ಮೇಡಮ್ ಆ್ಯನ್ಯುವಲಿ ಒಮ್ಮೆ ನಮ್ಮಲ್ಲಿ ರಿವೈಸ್ ಆದಾಗ ಒಂದ್ಸಲ ಚೆಕ್ ಮಾಡ್ತೀವಿ, ಸ್ಯಾಲರಿ ರಿವೈಸ್ ಆಗ್ತದೆ, DHD ಆಗ್ತದೆ. ಈ ವರ್ಷ ಮಾಡಲಿಲ್ಲ, ಮತ್ತು ಈ ವರ್ಷ ರಿವೈಸ್ ಆಗ್ತಾ ಇದೆ ಅಂದರೆ ಅವಾಗ ನೋಟಿಫಿಕೇಶನ್ ಆಗಿದೆ 4,000 to 5,000 ಜಂಪ್ ಆಗ್ಬೋದು ಸರ್. ಈ ವರ್ಷ ಇನ್ನೂ ರಿವೈಸ್ ಆಗಿಲ್ಲ ಅಲ್ಲ, 595 ರಿವೈಸ್ ಆಗಿದೆ, VDA ಆ್ಯಡ್ ಆಗಿದೆ, ಆದರೆ ಪೂರ್ತಿಯಾಗಿ ರಿವೈಸ್ ಆಗುವ ಹಂತದಲ್ಲಿದೆ. ಅದು ಈಗ ಹೊಸ ಟೆಂಡರ್ ಕರೆಯುವಾಗ ಅದು ಸೇರಿಸಬೇಕಾಗುತ್ತೆ. ಹೌದಾ? ಈಗ ಹಳೆ ಕರೆದಿರೋ ಟೆಂಡರ್ ಯಾವುದು 24-25 ಅದು VDA ನಮಗೆ 25-26 ಅಪ್ಲೈ ಆಗ್ತದೆ. ಮಿನಿಮಮ್ ವೇಜಸ್ 2200 ಆಗಿದೆ ಮೇಡಮ್, ವೇಜಸ್ ಚೇಂಜ್. ಅದು ರಿವೈಸ್ ಆಗ್ತಾ ಇದೆ ಮೇಡಮ್, ಎಲ್ಲ ಕ್ಯಾಟಗರಿ ರಿವೈಸ್ ಮಾಡ್ತಾ ಇದೆ. ಅದು ಮಾಡುವಾಗ ನೀವು ಲೇಬರ್ ಇನ್ಸ್ಪೆಕ್ಟರ್ದು ಎಲ್ಲ ಮುನ್ಸಿಪಾಲಿಟಿ ಲೇಬರ್ ಇನ್ಸ್ಪೆಕ್ಟರ್ದು ಒಂದು ನಿಮ್ಮ ಎಸ್ಟಿಮೇಟ್ ಮಾಡುವಾಗ ಒಂದು ಅವ್ರದ್ದು ತಗೊಂಡೆ ನೀವು ಎಸ್ಟಿಮೇಟ್ ಇದು ಮಾಡಬೇಕಾಗುತ್ತೆ. ಸೊ ಇದ್ರ ಬೆಲ್ದಲ್ಲಿ ಅವ್ರದ್ದು ಡೀಟೇಲ್ಸ್
DSAPF ಆಗ್ತಾ ಇದೆಯಾ ರೆಗ್ಯುಲರ್ ಆಗಿ? ಆಯ್ತು, ಅದು ಮಾಡಿದ್ರ ಬಗ್ಗೆ ನಿಮ್ಮಿಂದ ನನಗೆ ಎಲ್ಲ ಬೆಳತಂಗಡಿಗೆ ಒಂದು ಬೇರೆ ಇನ್ಸ್ಪೆಕ್ಟರ್ ನೆಕ್ಸ್ಟ್ ಬೆಳತಂಗಡಿಗೆ ಒಂದು ಬೇರೆ ಬರ್ತದೆ, ಪುತ್ತೂರಿಗೆ ಒಂದು ಹಾಕ್ತದೆ, ಪುತ್ತೂರು ಸುಳ್ಯ ಪುತ್ತೂರು ಸುಳ್ಯ ಕಡೆ ನನಗೆ ಬರ್ತದೆ. ನಾನು ಹೇಳ್ತೇನೆ ಮೇಡಮ್, ಅದು ಯಾರಿದ್ದಾರೆ ಅವರಿಂದ ಇದು ಮಾಡಿಸಿ. ಅವ್ರ DSAPF ಆಗ್ತಾ ಇದೆ. ಸರಿ. ಆರೋಗ್ಯ ತಪಾಸಣೆ ಮಾಸ್ಟರ್ ಎಲ್ಲಿ ಯಾವ ಹಾಸ್ಪಿಟಲಲ್ಲಿ ಮಾಡಿಸ್ತಾ ಇದ್ದೀರಾ? ಪ್ರೈವೇಟ್. ಪ್ರಿಲಿಮಿನರಿ ಸ್ಕ್ರೀನಿಂಗ್ ಮಾಡಿದ್ದೀರಾ? ಸೊ ಅದು ಮತ್ತೆ ಕರೆಸ್ಪಾಂಡೆನ್ಸ್ ಇದ್ರೆ ಏನಾರ ಮಾಡ್ತಾ ಇದ್ದೀರಾ? ಆ ಥರ ಇದೆಯಾ ಕೇಸಸ್? ಮೀನ್ಸ್ ಫರ್ದರ್ ಬೇಕಾಗಿರೋದು ರೆಫರೆನ್ಸ್ ಮತ್ತೆ ಬೇರೆ ಮತ್ತೆ ರೆಫರೆನ್ಸ್ ನಿಮ್ಮ ಸ್ಕ್ರೀನಿಂಗಲ್ಲಿ ಏನು ಬರ್ತಿದೆ? ಮೇಡಮ್ ಇದು ಅಪಾರ್ಟ್ ಫ್ರಮ್ ದ ರೆಗ್ಯುಲರ್ ಚೆಕಪ್, ಮಾಸ್ಟರ್ ಚೆಕಪ್ ನಾವು ಲಾಸ್ಟ್ ಒಂದು ಮಾಡಿಸಿದ್ವಿ ಮೇಡಮ್, ಟೋಟಲ್ ಬಾಡಿ ಫುಲ್ ಚೆಕಪ್. ಎಲ್ಲಿಂದ? ಯಾವ ಹಾಸ್ಪಿಟಲಲ್ಲಿ ಮಾಡಿ? ಚೇತನ್ ಹಾಸ್ಪಿಟಲ್. ಯಾವುದು? ಚೇತನ್ ಹಾಸ್ಪಿಟಲ್. ನಾವು ಕೊಟೇಶನ್ ಕರೆದು ಎಲ್ಲ ಹಾಸ್ಪಿಟಲ್ ಪ್ರೈವೇಟ್ ಎಲ್ಲ ಕೊಟೇಶನ್ ತಗೊಂಡ್ಬಂದು ಮಿನಿಮಮ್ ಇದ್ದವರಿಗೆ ಕೊಟ್ಟಿದ್ದೀವಿ ಮೊದಲು. ಅದಲ್ಲದೆ ನಾವು ಇಂಡಿವಿಜುವಲ್ ಆಗಿ ನಾವು ಇನ್ಶೂರೆನ್ಸ್ ಟೋಟಲ್ 4,500 ಇದು ಪರ್ ಹೆಡ್ ಸಮಥಿಂಗ್ ರೇಂಜ್ 4 ಲ್ಯಾಕ್ಸ್ ಇಷ್ಟನ್ನು ಮಾಡಿದ್ದೀವಿ ಅಪಾರ್ಟ್ ಫ್ರಮ್ ದ ಅದರ್. ಮತ್ತು ನಮಗೆ ತಾಲೂಕು ಹೆಲ್ತ್ ಆಫೀಸಿಂದ ಅವ್ರದ್ದು ಕೆಲವು ಚೆಕಪ್ ಮಾಡ್ತಾರೆ. ಮತ್ತು ಬೇರೆ ಹಾಸ್ಪಿಟಲ್ ಮತ್ತು ಪ್ರೈವೇಟ್ ಅವರು ಬೇರೆ ಸಂಘ ಸಂಸ್ಥೆಗಳು ಅವರು ಮಾಡ್ತಾರೆ, ಮನೆ ಬಂದು ಮಾಡ್ತಾರೆ. ಇದಲ್ಲದೆ ನಾವು ಮಾಸ್ ಚೆಕಪ್ ಮಾಡಿದ್ದೀವಿ ಒಂದು. ಮತ್ತು ಒಂದು ನಾವು ಈ ಎಲ್ಲ ಇಂಡಿವಿಜುವಲ್ ಕಾರ್ಮಿಕರಿಗೆ ನಾವು ಹೆಲ್ತ್ ಇನ್ಶೂರೆನ್ಸ್ ಬೇರೆ ಮಾಡಿದ್ದೀವಿ ಮೇಡಮ್. ಯಾರಾದರೂ ಮೇಜರ್ ಆದರೆ ಅವ್ರು ಡೈರೆಕ್ಟಾಗಿ ಕ್ಯಾಶ್ಲೆಸ್ ಕ್ಲೇಮನ್ನು ಮಾಡಿದ್ದಾರೆ, ಅದನ್ನು ಮಾಡಿ. ಮೇಜರ್ ಆದವ್ರಿಗೆ ಏನು ಮಾಡ್ತೀರಾ? ಮೆಡಿಕಲ್ ಕ್ಯಾಶ್ಲೆಸ್ ಇದ್ರ ಬೆನಿಫಿಟ್ ಕೊಟ್ಟಿದ್ದೀವಿ, ಸ್ಟಾರ್ ಮಾಡಿದ್ದೀವಿ ಮೆಡಿಕಲ್. ಯಾವ ಪ್ರಕಾರ? ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಮೇಡಮ್, ಅದು ಇಂಡಿವಿಜುವಲ್ ಎಲ್ಲರಿಗೂ 3 ಲ್ಯಾಕ್ ಪ್ರೀಮಿಯಮ್ದು ಮಾಡಿದ್ದೀವಿ ಮೇಡಮ್. ಅದರಲ್ಲಿ ಈಗ ಲಾಸ್ಟ್ ಟೈಮ್ ಒಂದು 2 ದಿನಕ್ಕೆ ಆಗಿತ್ತು, ಅವ್ರು ಕ್ಲೇಮ್ ಮಾಡ್ಕೊಂಡಿದ್ದಾರೆ, ಕ್ಯಾಶ್ಲೆಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ನಮ್ಮ ಇಲ್ಲಿ. ಅದು ಇಲ್ಲ, ಬೇರೆ ನಾವು ಮಾವಿರ ಮಾಡ್ತೀವಿ, ಮತ್ತು ಸಿಟಿ ಮತ್ತು ಬೇರೆ ಬೇರೆ ಮಾಡ್ತಾ ಇರ್ತೀವಿ. ಮಾಸ್ಟರ್ ಚೆಕಪ್ ಮತ್ತು ಅವ್ರು ಹೋಯ್ತು ಅವ್ರು ಕೊಡ್ತೀವಿ. ಮಾಸ್ಟರ್ ಚೆಕಪ್ ಎಲ್ಲ ಆಗ್ತಾ ಇರೋದೆಲ್ಲ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಏನೇನು ಟೆಸ್ಟ್ ಮಾಡ್ತಾ ಇದ್ದಾರೆ? ಪ್ರೈವೇಟ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರೊವಿಷನ್ ಇದೆ ಅಂತೆ ಅಲ್ಲಿ ಅದರಲ್ಲಿ ಇಲ್ಲ, ಅಲ್ಲಿ ಎಲ್ಲ ಮಾಸ್ಟರ್ ಚೆಕಪ್ ಅಲ್ಲಿ ಒಂದು ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇರೋ ಟೆಸ್ಟ್ ಅಲ್ಲ, ಬೇರೆ ಹಾಸ್ಪಿಟಲಲ್ಲಿ ಸಿಗದೇ ಇರೋ ಟೆಸ್ಟ್ ಮಾಡ್ತೀರಾ? ಇಲ್ಲ, ಬೇರೆನೂ ಮಾಡಿದ್ದೀವಿ. ಒಂದು ವೇಳೆ ಅದೆಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆಗ್ತಾ ಇರೋದಿದ್ರೆ ನೀವು ಆ ಫಂಡ್ ಏನಿದೆ ಅದಕ್ಕಾಗಿ ಏನು ರಿಸರ್ವ್ ಮಾಡ್ತೀರಾ ಪ್ರತಿ ವರ್ಷ? ಹೈಯರ್ ರೆಫರೆನ್ಸ್ ಏನಾರ ಬೇಕಾಗಿದ್ರೆ ಅವರಿಗೆ ಯಾವುದೇ ಒಂದು ವ್ಯಕ್ತಿಗೆ, ಮತ್ತೆ ಇದರಲ್ಲಿ ಇದು ಮತ್ತೆ ಬೇರೆ ಬೇರೆ ಹಾಸ್ಪಿಟಲ್ಗೆ ಹೋಗಬೇಕು, ಆ ಟೆಸ್ಟ್ ಮಾಡಬೇಕು, ಈ ಟೆಸ್ಟ್ ಮಾಡಬೇಕು. ಸೊ ಆ ಫಂಡ್ ಸಮ್ ಎಕ್ಸ್ಟೆಂಟ್ ಯು ಕ್ಯಾನ್ ರಿಸರ್ವ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಕೇಸ್. ಇಲ್ಲಿ ಕಡಿಮೆ ಮಾಡಿ ಅಲ್ಲಿ ಏನಾದ್ರೆ ನೀವು ಅಡಿಷನಲ್ ಆಗಿ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ನೀವು ಇದು ಮಾಡಿದ್ರು ಕೂಡ ಯೋಚನೆ ಮಾಡಿ. ಆ ಥರ ನಿಮ್ಮದು ಏನಾದ್ರು ಡೇಟಾ ಏನಾದ್ರು ಮೇಂಟೈನ್ ಮಾಡ್ತಾ ಇದ್ದೀರಾ? ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಯಾರು? ಬುಕ್ ಇದೆ ಮೇಡಮ್, ಬುಕ್ಕಲ್ಲಿ ಎಲ್ಲ ಪ್ರತಿ ಚೆಕ್ ಆಗಿದೆ ಎಂಟರ್ ಆಗ್ತದೆ. ಹೆಲ್ತ್ ಯಾರು ಮಾಡ್ತಾರೆ? ಅವರಿಗೂ ನೆಕ್ಸ್ಟ್ ಮೀಟಿಂಗ್ ಅಟೆಂಡ್ ಮಾಡಿ. ಬೇರೆ ಮೀಟಿಂಗ್ ಇದೆ, ಇನ್ನೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಮೀಟಿಂಗ್ ಇದೆ. ಹೆಲ್ತ್ಗೆ ಇದೆಯಾ? ಅದು ಈಗ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಇದೆಯಾ? ಅವರು ಕಲಿಸಿದ್ದೀವಿ. ಕ್ಯಾಂಪ್ ಇದೆ, ಡ್ರಗ್ ಅವೇರ್ನೆಸ್ ಜಾಥಾ ಇದೆ ರಾಷ್ಟ್ರೀಯ, ಅದರ ಬಗ್ಗೆ ಅದಕ್ಕೆ ಬರಕ್ಕೆ ಹೇಳಿದ್ರೆ ಕಡಪ ಅದೇ ವರ್ಷದಲ್ಲಿ 2 ಸಲ ಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವ ಹಾಸ್ಪಿಟಲಲ್ಲಿ? ಅದೇ ಗೌರ್ಮೆಂಟ್ ಹಾಸ್ಪಿಟಲ್. ನೀವು ಗೌರ್ಮೆಂಟಲ್ಲಿ ಮಾಡ್ತೀರಾ? ಇದು ತಿಂಗಳು 3 ತಿಂಗಳಿಗೆ ಆಗೋದು
3 ತಿಂಗಳಿಗೆ ಆಗುವುದು ಅಲ್ಲೇ KMC. ನೀವು 2 ಗೌರ್ಮೆಂಟಲ್ಲೇ ಮಾಡ್ತೀರಾ? ಇಲ್ಲಿ ಮಂಗಳೂರಲ್ಲಿ ಒಳ್ಳೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆ. ಮೇಕ್ ಯೂಸ್ ಆಫ್ ಇಟ್. ಆ ಫಂಡ್ ನೀವು ಇನ್ನು ಹೈಯರ್ ಟ್ರೀಟ್ಮೆಂಟ್ ಬೇಕಾದರೆ ಕೆಲವೊಬ್ಬರಿಗೆ ಬೇಕಾಗುತ್ತೆ, ಅವರಿಗಾಗಿ ನೀವು ಸಪರೇಟಾಗಿ ರಿಸರ್ವ್ ಮಾಡಿ ಮಾಡ್ಬೋದು. ಜಸ್ಟ್ ಥಿಂಕ್ ಆನ್ ದಟ್. ರೆಫರೆನ್ಸ್ ಮತ್ತೆ ರೆಫರೆನ್ಸ್ ಏನಾದರೂ ಇದೆಯಾ? ಈಗ ಟೊಬ್ಯಾಕೋ ಓಕೆ ರೆಫರೆನ್ಸ್ ಬಂದಿದೆ, ಹೈಯರ್ ರೆಫರೆನ್ಸ್ ಬಂದಿದೆಯಾ? ಎಲ್ಲ ಸ್ಟೇಬಲ್ ಹೆಲ್ದಿ ಆಗಿದ್ದಾರಾ? ಬೇರೆ ಏನಾದರೂ ಇಶ್ಯೂಸ್ ಡಿಸ್ಕಸ್ ಮಾಡಿದ್ದೀರಾ? ಅವರು ಹೋದ್ರ ಮೆಂಬರ್ಸ್ ಒಂದು ದೌರ್ಜನ್ಯ ಸಭೆಗಷ್ಟೇ. ನೆಕ್ಸ್ಟ್ ಮೀಟಿಂಗ್ ಸೆಪ್ಟೆಂಬರಲ್ಲಿ ನೆಕ್ಸ್ಟ್ ಮೀಟಿಂಗ್ ನೋಡಿ. ನಾನು ನಮಗೆ ಏನು ಬೇಕಿತ್ತು ಎಲ್ಲ ಸಲ ಜಿಲ್ಲಾ ಮಟ್ಟದ ಮೀಟಿಂಗ್ ಆಗುತ್ತೆ ಕರೆಕ್ಟಾಗಿ. ಒಂದು ವಿಷಯ, ಈಗ ಕಂಪ್ಲೇಂಟ್ ಬಂದಿದೆ, ಸುಳ್ಯ ಮತ್ತು ಕಡಬದಲ್ಲಿ ತಾಲೂಕು ಮಟ್ಟದ ಮೀಟಿಂಗ್ ಆಗ್ತಾ ಇಲ್ಲ ಅಂತ. ಸುಳ್ಯ ತಹಸೀಲ್ದಾರ್ ಯಾವಾಗ ಮಾಡಿರೋದು? ಲಾಸ್ಟ್ ಮಂತ್. ಯಾವಾಗ ಮಾಡಿರೋದು? ಈ ವರ್ಷದ ಮಾಡಿದ್ದೀರಾ? ನೋಡಿ, ಗ್ರಾಮ ಪಂಚಾಯತ್ ಮೆಂಬರ್ ಸುಳ್ಯ ಸೌಮೂರು ಅಂದರೆ ಇನ್ನೊಂದು ಸುಳ್ಯ ಅಂತ ಹೇಳಿ ನಮ್ಮದು ಪುತ್ತೂರು ಕಡೆ ಆಗಿಲ್ಲ ಮೇಡಮ್. ಅದಕ್ಕೆ ನಮಗೆ ಈ ಸಲ ಮನೆ ಜಿಲ್ಲಾಧಿಕಾರಿಗಳು ಲಾಸ್ಟ್ ಈಗ ನಾನು ಸರಿಯಾಗಿ ಹೋಗ್ತೇನೆ ಅವರು ಹೇಳಿದ್ರು, ಜಿಲ್ಲಾ ಮಟ್ಟದಲ್ಲಿ ಮಾಡುವಾಗ ತಾಲೂಕು ಮಟ್ಟದಲ್ಲಿ ಮಾಡಬೇಕಂತಾರೆ ಇಲ್ಲ ಅಂತ ಹೇಳಿದ ಕಾರಣ ನಾವು ತುಂಬ ಲೇಟ್ ಮಾಡಲಿಕ್ಕೆ. ಒಂದು ಜಿಲ್ಲಾಧಿಕಾರಿ ಮೇಲೆ ಈ ಥರ ಮಾಡೋದು ಸರಿಯಲ್ಲ. ಎಲ್ರಿಗೂ ಗೊತ್ತಿದೆ, ತಾಲೂಕು ಮಟ್ಟದಲ್ಲಿ 3 ತಿಂಗಳಿಗೆ ಒಂದ್ಸಲ ಮಾಡಬೇಕು, ಸಬ್ ಡಿವಿಷನ್ ಮಟ್ಟದಲ್ಲಿ 3 ತಿಂಗಳಿಗೆ ಒಂದ್ಸಲ ಮಾಡಬೇಕು, ಜಿಲ್ಲಾ ಮಟ್ಟದಲ್ಲಿ 3 ತಿಂಗಳಿಗೆ ಒಂದ್ಸಲ ಮಾಡಬೇಕು. ಇದು ಏನದು ಕಾನ್ಸ್ಟಿಟ್ಯೂಷನಲ್ಲಿ ಇರೋದು ಮಾಡಬೇಕಾಗಿರೋ ಕೆಲಸ. ಮಾಡಬಾರ್ದಂತ ಒಬ್ಬ ವ್ಯಕ್ತಿನೂ ಹೇಳೋದಿಲ್ಲ. ಓಕೆ, ಸೊ ಅದಕ್ಕಾಗಿ ಈ ತಾಲೂಕು ಮಟ್ಟದಲ್ಲಿ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡಿ. ಮಾಡಬೇಕಿತ್ತು. ಕಡಬದಲ್ಲಿ ಆಗಿಲ್ಲ ಅಂತ ಬಂದಿದೆ, ನಿಮ್ಮ ನೇತೃತ್ವದಲ್ಲಿ ಲೆಟರ್ ಕಳಿಸಿ ರೆಸ್ಪಾಂಡ್ ಮಾಡಿ, ಮೀಟಿಂಗ್ ಆಗಿಲ್ಲ ಇನ್ನೂ ಬನ್ನಿ ಅಂತ. ಕಡಬ ಮತ್ತು ಪುತ್ತೂರು ಆಗಲಿಲ್ಲ, ಈಗ ಮಾಡ್ತೇವೆ ನಾವು ಸಮೀಕ್ಷೆ ಮುಂದೆ ಮುಂದುವರಿತು. ನೋಡಿ, ಎಲ್ಲ ಡಿಪಾರ್ಟ್ಮೆಂಟ್ಸು ಮೀಟಿಂಗ್ ಮಾಡಿ ಅಂತ ಹೇಳುವಾಗ ಸೋಷಿಯಲ್ ವೆಲ್ಫೇರ್ ಏಡಿ ಅವರು ಹೇಳಿಕ್ಕೆ ಆಗೋದಿಲ್ಲ, ಟೈಮ್ ಇಲ್ಲ ಅಂತ. ಸೋಷಿಯಲ್ ವೆಲ್ಫೇರ್ ಏಡಿನೇ ಬಂದು ಎಲ್ಲ ಡಿಪಾರ್ಟ್ಮೆಂಟಿಗೆ ಟೈಮ್ ಹೇಳಬೇಕು ಫಸ್ಟ್ ಆಫ್ ಆಲ್. ಈಗ ಕಡಬ ಒಂದು ಆಗಬೇಕು ಇಮಿಡಿಯೇಟ್ ಆಗಿ. ಅದು ಮಾಡುವಾಗ ಎಲ್ಲ ಕಡಬ ಇವರು ಕಡಬ ತಾವೇ ಇದ್ದಿಲ್ಲ, ಗ್ರಾಮ ಪಂಚಾಯತ್ ಮೆಂಬರಿಂದಾನೇ ಕಂಪ್ಲೇಂಟ್ ಬಂದಿರೋದು. ಸೊ ಅದಕ್ಕಾಗಿ ಅದು ಇವರು ತಾಲೂಕು ಮಟ್ಟದ ಮೀಟಿಂಗ್ ಮಾಡುವಾಗ ಅಲ್ಲ, ಅವರು ಮೆಂಬರಲ್ಲ, ಅವರು ಸದಸ್ಯರು, ಅವರು ಹೇಳ್ತಾರೆ ಅವಾಗ. ನೋಡಿ, ಇಲ್ಲಿ ಕಂಪ್ಲೇಂಟ್ ಬಂದಿರೋದೆಲ್ಲ ಇಂಪಾರ್ಟೆಂಟ್. 3 ತಿಂಗಳಲ್ಲಿ ಒಂದ್ಸಲ ಮೀಟಿಂಗ್ ಆಗಿಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ಕಡಬದಲ್ಲಿ ಏನಿದೆ ನಮಗೆ ಇಮಿಡಿಯೇಟ್ ಆಗಿ ಮೀಟಿಂಗ್ ಆಗಬೇಕು. ಈಗ ನೀವು ಆ್ಯಕ್ಚುಲಿ 2 ಮೀಟಿಂಗ್ ಮಾಡೋ ಟೈಮ್ ಮುಗಿತು, ಜೂನ್ ಒಳಗಡೆ ನೀವು 2 ಮೀಟಿಂಗ್ ಮಾಡಬೇಕು, ಇನ್ನೂ 1 ಆಗಿಲ್ಲ. ಇದು ಕೂಡ ಪ್ರೊಸೀಡಿಂಗ್ ಅಲ್ಲಿ ನೋಟ್ ಮಾಡಿ. ಸೊ ನನಗೆ 2 ಮೀಟಿಂಗ್ ಮಾಡಬೇಕು ನೀವು ಕಡಬದಲ್ಲಿ. ಸೇಮ್ ಸುಳ್ಯದಲ್ಲಿ ಆಗಿದೆ. ಯಾವಾಗ ಅದ ಆಗಿರೋ ಮಾಹಿತಿ ಗ್ರಾಮ ಪಂಚಾಯತ್ಗಳಿಗಿಲ್ವಾ? ಯಾಕೆ ಎಲ್ರಿಗೂ ತಿಳಿಸ್ಬೇಕು. ಎಲ್ಲರೂ ನಿಮ್ದು ಗ್ರೂಪ್ ಇರುತ್ತಲ್ಲ, ಪ್ರೆಸ್ ಗ್ರೂಪ್ ಇರುತ್ತೆ, ಪ್ರೆಸ್ ಗ್ರೂಪ್ ಅಲ್ಲಿ ಹಾಕಿ ಗೊತ್ತಾಗ್ಬಿಡುತ್ತೆ. ಬೇರೆ ಎಲ್ಲರ ನಿಮ್ದು ತಾಲೂಕು ಗ್ರೂಪ್ ಇರ್ತದಲ್ಲ, ವಿಡಿಯೋಸ್ ಗ್ರೂಪ್ ಇರ್ತದೆ, ಹಾಕ್ಬಿಡಿ.
ಅದು ಬೆತ್ತಲ್ಲಿ ತಾಲೂಕು ಮಟ್ಟದ ಆಗಿದೆಯಾ AD ಬೆತ್ತಲ್ಲಿ ಸೋಷಿಯಲ್ ವೆಲ್ಫೇರ್ ಮಾರ್ಚ್ವರೆಗೂ ಆಗಿದೆ. ಈಗ ಜೂನ್ ಒಳಗಡೆ ಮಾಡಬೇಕಾದ್ರೆ ಪೆಂಡಿಂಗ್ ಇದೆ. ಅದು ಇಮಿಡಿಯೇಟ್ ಆಗಿ ಶೆಡ್ಯೂಲ್ ಮಾಡಿ ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್. ಓಕೆ, ಬೇರೆ ಏನಾದ್ರೆ ಇಶ್ಯೂಸ್? ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA. ವಾಣಿಜ್ಯ ವಿಭಾಗ SCBA, SCBA, ECBA. ಕಲಾ ವಿಭಾಗ HEPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.